ದಿವಸದ ಎರಡನೇ ಒಂದು ಕಾರ್ಯಕ್ರಮ ನಾವು ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀವಿ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಹಾಗೂ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಒಂದು ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್, ಈ ನಿಟ್ಟಿನಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು. ಈ ದಿನ ಎರಡನೇ ದಿನ ಆಗಿದ್ದು, ನಾವು ಪ್ರಸ್ತುತ ವಿದ್ಯಮಾನದಲ್ಲಿ ಮಹಿಳೆಯರು ಮಾನಸಿಕವಾಗಿ ಸಬಲೆಯರಾಗಬೇಕು, ಮಾನಸಿಕ ಒಂದು ಸದೃಢತೆ ಮಹಿಳೆಯರಲ್ಲಿ ಬರಬೇಕು ಅಂತ ಒಂದು ನಿಟ್ಟಿನಲ್ಲಿ ಮತ್ತು ಕಾನೂನಿನ ಶಕ್ತಿಯನ್ನ ಮಹಿಳೆಯರಿಗೆ ತುಂಬಬೇಕು, ಕಾನೂನಿನ ಅರಿವನ್ನ ಮಹಿಳೆಯರಲ್ಲಿ ತುಂಬಿದಾಗ ಅವರು ಏನು ಸಬಲರಾಗ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತಿನ ದಿನ ನಾವು ಎರಡನೆಯ ಒಂದು ಸಂಚಿಕೆಯಲ್ಲಿ ನಾವು ಏನು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷ ಒಂದು ಅತಿಥಿ ನಮ್ಮಲ್ಲಿ ಬಂದಿದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪದಗಳೇ ಸಾಲದು. ಯಾಕೆಂತಂದ್ರೆ ಇವರು ಮಾನಸಿಕ ತಜ್ಞರು, ಮನೋವೈದ್ಯರು ಮತ್ತು ವುಮೆನ್ ಎಂಟರ್ಪ್ರೈನರ್, ಎಜುಕೇಶನಿಸ್ಟ್, ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ನಾನು ಹೇಳ್ತಾ ಹೋದ್ರೆ ಪದಗಳೇ ಸಾಲದಿಲ್ಲ. ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಬಹಳ ತುಂಬಾ ಆಕ್ಟಿವ್ ಆಗಿರುವಂತಹ ಪರ್ಸನ್. ನಾನು ತುಂಬಾ ಅಪ್ರಿಶಿಯೇಟ್ ಮಾಡುವಂತಹ ವ್ಯಕ್ತಿ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ತುಂಬು ಹೃದಯದಿಂದ ಬರ್ತಾ ಇದ್ದು, ರೋಟರಿ ಸಂಸ್ಥೆಯ ಪ್ರೆಸಿಡೆಂಟ್ ಸಹ ಆಗಿದ್ರು ಇವರು. ಈಗ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾಗಿದ್ದಾರೆ ಮತ್ತು ಸಾಕಷ್ಟು NGO ಸಂಸ್ಥೆಗಳಲ್ಲಿ, ಸ್ಕೂಲು ಕಾಲೇಜ್ಗಳಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಮಾಡೋ ಮುಖೇನ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿರ್ತಾರೆ. ಪ್ರಶಸ್ತಿಗಳನ್ನ ಹೇಳ್ತಾ ಹೋದ್ರೆ ಇವತ್ತು ಟೈಮ್ ಸಾಕಾಗೋದಿಲ್ಲ, ಅಷ್ಟು ಪ್ರಶಸ್ತಿಗಳು ದೊರಕಿದಾವೆ ಇವ್ರಿಗೆ. ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತವ್ರು, ಸಾಕಷ್ಟು ತಿಳ್ಕೊಂಡಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದು, ಮಹಿಳೆಯರು ಪ್ರಸ್ತುತ ವಿದ್ಯಮಾನದಲ್ಲಿ ಅನುಭವಿಸ್ತಾ ಇರುವಂತ ಮಾನಸಿಕ ಕಿರುಕುಳ ಇರ್ಬೋದು, ದುಗುಡ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಈ ಒಂದು ಬಂಧನ, ವಿವಾಹ ಬಂಧನದಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇರುವಂತದ್ದು, ಅತ್ತೆ ಸೊಸೆ ಕಿರುಕುಳ, ಮತ್ತೆ ಗಂಡ ಕುಡುಕನಾಗಿದ್ದು ಬಂದು ಮನೆಯಲ್ಲಿ ಗಲಾಟೆ ಮಾಡುವಂತ ಸಂದರ್ಭ, ಮಕ್ಕಳನ್ನ ಹೇಗೆ ನಿಭಾಯಿಸುವಂತದ್ದು, ಸಿಂಗಲ್ ಚೈಲ್ಡ್ ಇಶ್ಯೂಸು. ಹೀಗೆ ನಾವು ಪ್ರಸ್ತುತ ವಿದ್ಯಮಾನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಮಹಿಳೆಯರು ಎದುರಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಮನೋಸ್ಥೈರ್ಯವನ್ನ ತುಂಬಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಬಂದಿದ್ದು ನಮ್ಮೆಲ್ರಿಗೂ ಸಂತೋಷ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಅದು ಅವರ ಒಂದು ಅನುಪಸ್ಥಿತಿ ಮೆರುಗು ತಂದ್ಕೊಡುತ್ತೆ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ನಾನು ಅವ್ರಿಗೆ ಈ ಒಂದು ಸೆಷನ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ನಾವು ಸಹ ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ ಪುರುಷೋತ್ತಮ್ ಸರ್. ಲಾಯರ್ಗಳೆಂದರೇನೆ ಭಯ ಪಡುವಂತ ನಮ್ಮಂತ ಜನಾಂಗಕ್ಕೆ ಒಂದು ತುಂಬಾ ಸ್ನೇಹಜೀವಿಯಾದಂತಹ ನಿಮ್ಮ ಕೆಲ್ಸ, ಅದ್ಭುತವಾದ ಕೆಲ್ಸ, ಮಹತ್ ಕಾರ್ಯ, ಮತ್ತಷ್ಟು ಮಗದಷ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಸಂಪೂರ್ಣ ನಮ್ಮ DG ರೀಜನಲ್ ಚೇರ್ಪರ್ಸನ್, ವುಮೆನ್ ಎಂಪವರ್ಮೆಂಟ್ ಚೇರ್ಮನ್ ಎಲ್ಲರೂ ಮಾತಾಡಿದ್ದಾರೆ. ಲಯನ್ ದೇವತಾ ಅವರು ಮತ್ತೆ ಲಯನ್ ಶಾರದಾ ಅವರು, ಆಮೇಲೆ ನಮ್ಮ DG ಸರ್, ಎಲ್ಲರೂ ಅವರ ಸಪೋರ್ಟ್ ಹೀಗೆ ನಿರಂತರ ಇರ್ಲಿ. ಮತ್ತಿನ್ನೊಂದು ನಾನು ಮೆನ್ಷನ್ ಮಾಡ್ಬೇಕು, ರಾಮಕೃಷ್ಣ ಸರ್ ಕಾಣಿಸ್ತಾ ಇದಾರಲ್ಲಿ. ಸರ್ ನಮಸ್ತೆ ಸರ್. ನಾವಿಬ್ರು ಕೋ-ಪ್ರೆಸಿಡೆಂಟ್ಸ್ ನಮ್ಮ ಕೋಲಾರದ ಒಂದು ಇದರಲ್ಲಿ. ಅವರು ಕೋಲಾರ್ ಲೇಕ್ ಸೈಡ್ ನ ರೋಟರಿ ಪ್ರೆಸಿಡೆಂಟ್ ಆಗಿದ್ರು, ನಾನು ಬೆಂಗಳೂರು ನಾಗರಬಾವಿ ಪ್ರೆಸಿಡೆಂಟ್ ಆಗಿದ್ದಾಗ. ಸರ್ ಫೋಟೋ ನೋಡ್ತಿದ್ದೆ, ತುಂಬಾ ಖುಷಿ ಆಯ್ತು. ನಮಸ್ತೆ ಸರ್. ನಿಮಗೂ ಸಹ ಸಾಕಷ್ಟು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ.
ವಿಮೆನ್ ಎಂಪವರ್ಮೆಂಟ್ ವಿಚಾರವಾಗಿ ಮಾತಾಡಿ ಅಂದ ತಕ್ಷಣ ನಮಗೆ ಖುಷಿ ಆಯ್ತು. 2 ಕಾರಣಗಳಿಗೆ. ಮೊದಲನೇದು, ಆಸ್ ಅ ಲೇಡಿ ಇಟ್ಸ್ ಅ ಪ್ಲೆಷರ್ ಟು ಮೀ ಟಾಕಿಂಗ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್. ಒಂದು ಹೆಣ್ಣಾಗಿ ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಮತ್ತಿನ್ನೊಂದು ಬೇಜಾರು, ಇನ್ನೂ ಅದ್ರ ಬಗ್ಗೆ ಬರೀ ಮಾತಲ್ಲೇ ಉಳ್ಕೊಂಡ್ಬಿಟ್ಟಿದೀವಲ್ಲ ಅನ್ನೋ ಬೇಜಾರು ಇದೆ. ಎರಡೂ ಇದೆ, ಖುಷಿನೂ ಇದೆ, ಬೇಜಾರು ಇದೆ. ಇವಾಗ ನವರಾತ್ರಿಯ ಸಮಯ, ಏನು ನವದುರ್ಗೆಯರು ಅಂತ ಏನ್ ಕರಿತಾ ಇದೀವಿ, ನವ ದೇವತೆಗಳನ್ನು ಆರಾಧಿಸ್ತಾ ಇರುವಂತ ಒಂದು ಸಮಯ. ಇಂಥ ಒಂದು ಸಮಯದಲ್ಲಿ ನಾವು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳಿದ್ರೆ, ಈ ನವರಾತ್ರಿಯನ್ನೇ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮಾನಸಿಕ ಆರೋಗ್ಯ ಅದ್ಭುತವಾದಂತ ರೀತಿಯಲ್ಲಿ ಅರ್ಥವಾಗುವಂತಹದ್ದು ಇದೆ. ಎಲ್ರಿಗೂ ಜಾಯಿನ್ ಆಗಿರೋ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು. ಎಂಪವರ್ಮೆಂಟ್ ಏನ್ ಮಾತಾಡ್ತಾ ಇದೀವಿ, ಬರೀ ಮಾತಿನಲ್ಲೇ ಉಳ್ಕೊಂಡ್ಬಿಟ್ಟಿದ್ಯಾ ಅನ್ನೋದೊಂದು ಪ್ರಶ್ನೆ ಇನ್ನೂ ನನ್ಗೆ ಇವಾಗ್ಲೇ ಇದೆ. ವಿಮೆನ್ ಎಂಪವರ್ಮೆಂಟ್ ಅಂದ ತಕ್ಷಣ ಇದು ಬರೀ ಹೆಣ್ಣು ಹುಡುಗಿಯರು ಕೂತ್ಕೊಂಡು ಕೇಳ್ಬೇಕಾದಂತ ವಿಚಾರ, ನಮ್ಗೇನ್ ಬೇಕಾಗಿಲ್ಲ ಅಂತ ಅನ್ಕೊಳ್ತೇನೆ. ಬೇಕಿಲ್ಲ. ನಿಮ್ಮ ಮನೆಯ ಹೆಣ್ಣು ಮಗಳನ್ನ ಎಂಪವರ್ ಮಾಡೋದು ಆ ಮನೆಯ ಗಂಡಸಿನ ವೆರಿ ಸ್ಟ್ರಾಂಗ್ ವಿಚಾರ. ಎಂಪವರ್ಮೆಂಟ್ ಅಂದ್ರೆ ವಿ ಆರ್ ನಾಟ್ ಹಿಯರ್ ಟು ಗಾಸಿಪ್ ಅಬೌಟ್ ಎನಿಬಡಿ. ಹೆಣ್ಮಕ್ಳು ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರ ಗಂಡು ಮಕ್ಕಳ ಬಗ್ಗೆ ಬರೀ ಮಾತಾಡ್ಕೊಳ್ಳೋದು, ಬೈಕೊಳ್ಳೋದು ಆ ಥರದ ಅಲ್ವೇ ಅಲ್ಲ. ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಆಗಬೇಕು ಅಂದ್ರೆ ಅದು ನಮ್ಮ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಂದಾನೆ. ನನ್ನ ಅಪ್ಪ ಕೊಟ್ಟಂತ ಎಜುಕೇಶನ್, ಯಜಮಾನರು ಕೊಟ್ಟಂತ ಸಪೋರ್ಟು, ನಮ್ಮ ಮಾವ ಕೊಟ್ಟಂತ ಸಪೋರ್ಟು, ಇವೆಲ್ಲವೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ತಮ್ಮನ ಮಗ, ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್, ಎಲ್ಲರೂ ಪ್ರತಿಯೊಬ್ರು. ಸೊ ಹಾಗಾಗಿ ನಾನೇನಿಲ್ಲಿ ಕುತ್ಕೊಂಡಿದ್ದೀನಿ, ನಾನು ಅಷ್ಟೇ ಮಾಡಿದೆ, ಬೇರೆ ಏನು ಸಪೋರ್ಟ್ ಮಾಡ್ಲಿಲ್ಲ ಅಂತ ನಾನು ಹೇಳಿಕೆ ಸಾಧ್ಯನೇ ಇಲ್ಲ. ಎಲ್ಲರ ಸಪೋರ್ಟ್ ಇಂದಾನೇ ನಾನು ಏನಾದ್ರು ಮಾಡಿದ್ದರೆ, ಅಷ್ಟು ಬಿಟ್ರೆ ನಾನೇ ಇಂಡಿವಿಜುವಲ್ ಆಗಿ ಎಲ್ಲವನ್ನೂ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸಬಲೀಕರಣ ಅಂದರೆ ಸಾಧ್ಯವಾಗಿರುವುದನ್ನ ಮಾಡಕ್ಕೆ ಬೇಕಾಗಿರೋ ತಂತ್ರಗಾರಿಕೆಗಳು, ಬೇಕಾಗಿರುವಂತ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ನಮಗೆ ಸಿಗೋಂಗೆ ಮಾಡೋದೇ ಸಬಲೀಕರಣ. ಅಯ್ಯೋ ಛೀ ನೀನು ಹೆಣ್ಣು ಅನ್ನೋದನ್ನ ನಿಲ್ಲಿಸಿದ್ರೆ ಸಬಲೀಕರಣದ ಮೊದಲನೇ ಸ್ಟೆಪ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೆಣ್ಣುಟ್ಬಿಡ್ತಾ ಕೆಲವ್ರು, ಎಲ್ಲರೂ ಅಂತಲ್ಲ, ಕೆಲವರು ಹೇಳುದು ಅಯ್ಯೋ ಬರೀ ಪೇಡ ಕೊಡೋಣ ಬಾ ಅಂತ ಹೇಳಿ, ಅಥವಾ ಗಂಡು ಮಗು ಹುಟ್ಟಿದ್ರೆ ಮೈಸೂರು ಪಾಕ್ ಅಂತೆ. ಮೇ ಬಿ ಈ ತರದ ಆಚರಣೆಗಳಿಂದಾನೇ ನಾವು ಮಹಿಳಾ ಸಬಲೀಕರಣ ಶುರು ಮಾಡಬಹುದು. ಆಚರಣೆಗಳನ್ನ ನಿಲ್ಲಿಸೋದ್ರಿಂದ. ಓ ಹೆಣ್ಣು, ಅಯ್ಯೋ ನೀನು ಹೆಣ್ಣು ಅಂತ ಹೇಳೋದ್ರ ಬದಲು ನೀನೊಂದು ಹೆಣ್ಣುಡುಗಿ, ಈ ಕೆಲಸಗಳನ್ನ ಕಲ್ತ್ಕೊಳ್ಳೋದು ಒಳ್ಳೇದು ಅಂತ ರೀತಿಯಲ್ಲಿ ಹೇಳಿದರೆ ಐ ಥಿಂಕ್ ಇಟ್ ಇಸ್ ಬೆಟರ್. ಇಂಗ್ಲಿಷ್ ಮ್ಯಾಮ್, ಬಿಕಾಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಓಕೆ, ಆಲ್ ರೈಟ್. ಇಲ್ಲಿ ಇಂಗ್ಲಿಷ್ ಅನ್ನು ಸಹ ಬಳಕೆ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ವೆನ್ ವಿ ಟಾಕಿಂಗ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್, ಇಟ್ ಇಸ್ one thing, it is just should not be only in talks, or it should not only be in books. Women empowerment means it's empowering a woman with every possible resources around her. When it comes to resources, it is just not by another woman. It is a resource which has to be provided by a man also. That is what is a complete women empowerment. That is what I told. So when it comes to women empowerment, I'm going to repeat both in English and Kannada for your benefit. ಮಹಿಳಾ ಸಬಲೀಕರಣದಲ್ಲಿ ಬೇಕಾಗಿರೋದು ದುಡ್ಡು. ಕರೆಕ್ಟ್. ದುಡ್ಡು ಒಂದೇ ಸತಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಬಲೀಕರಣ ಆಗ್ಬೇಕು ಅಂತ ಹೇಳಿದ್ರೆ ವಿದ್ಯೆಯ ಅವಶ್ಯಕತೆ ತುಂಬಾ ಇದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಅಥವಾ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಡಿಫ್ರೆನ್ಶಿಯೇಟ್ ಮಾಡೋದ್ರ ಬದಲು ಅವ್ರು ಏನ್ ಓದ್ತಾರೆ ಅಂತ ಹೇಳ್ತಾರೆ, ದಯಮಾಡಿ ಓದಿಸಿ. ಅದನ್ನೆಲ್ಲ ತಂದೆ ತಾಯಿಗಳಿಗೆ ಮಾಡ್ತಾ ಇದ್ದಾರೆ. ಆದರೂ ಕೆಲವೊಂದು ಕಡೆಯಲ್ಲಿ ಆಗದೇ ಇರೋ ಕಾರಣಕ್ಕೆ ಇದನ್ನ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಎಂಪವರ್ಮೆಂಟ್ ಫಸ್ಟ್ ಹ್ಯಾಸ್ ಟು ಹ್ಯಾಪನ್ ವಿತ್ ಎಜುಕೇಶನ್. So we need to give education, quality education to a boy as well as a girl too. When I'm repeating it, it means it is not that we have to differentiate them in education. So next, education ಅನ್ನ ಕೊಡ್ತೀವಿ, ಇಷ್ಟೇ ಸಾಕು, ಜಾಸ್ತಿ ಓದ್ಬೇಡ, ನೀನೇನ್ ಮನೆ ಕೆಲಸ ಮಾಡ್ತೀಯಾ, ಹೇಳೋ ರೀತಿಗಳಲ್ಲಿ ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀನ್ ಹೆಣ್ಣುಡುಗಿ, ನೀನು ಮನೆ ಕೆಲಸ ಮಾಡಕ್ಕೆ ಲಾಯಕು, ನೀನ್ ಬರೀ ಅಡಿಗೆ ಮನೆ ಕೆಲಸ ಮಾಡ್ಕೊಳ್ಳಕ್ಕೆ ಲಾಯಕು, ಇಷ್ಟು ಕಲ್ತ್ಕೊಂಡ್ಬಿಡು ಅಂತ ಹೇಳೋದ್ರ ಬದಲು ನೀನ್ ಇದನ್ನು ಕಲ್ತ್ಕೋ, ನಿನ್ನ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋ ರೀತಿಯಲ್ಲಿ ಹೇಳಿದಾಗ ಹೆಣ್ಣು ಮಕ್ಕಳು ಕಲಿತಾರೆ. When you're talking about women empowerment, it is just not only studies or education. We should also teach our girls to do all the basic activities in a very neat way. You shouldn't be telling her like, oh, you are a girl, so you need to do this work. No, that is not the way. If you learn this, you will be more empowered, you will be more strong. So that is a way of putting forward, instead of telling a girl,
oh, you are a girl, you are only fit for the kitchen, so you need to learn cooking, you need to learn cleaning, you need to learn all those things. That is not the right way. You're supposed to tell your girl, these are the activities which is going to help you in your future life. That's how empowerment starts. Empowerment starts at home. That's very, very important. Don't tell your girl, you are a girl, you have to be like that, or you cannot tell anything. A girl has to keep her mouth shut, she should not talk anything. No. Tell your girl, voice out your problems, voice out, tell out what is happening to you, please tell it out. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮನಸ್ಸಲ್ಲಿರೋ ವಿಚಾರಗಳನ್ನ ಭಾವನೆಗಳನ್ನ ಹೊರಗಡೆ ಹೇಳೋಕೆ ಒಂದು ಪ್ರೇರೇಪಿತ ಆಗುವಂತ ಒಂದು ಎನ್ವೈರನ್ಮೆಂಟ್ ಅನ್ನು ಸೃಷ್ಟಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸತಿ ಹೆಣ್ಣು ಮಕ್ಕಳು ಹೊರಗಡೆ ಆದಂತ ಸಮಸ್ಯೆಗಳನ್ನ ಕಂಪ್ಲೇಂಟ್ ಮಾಡಕ್ಕೆ ಬಂದಾಗ ಮನೆ ಜನನೇ ಅವರ ಮನೆ ಹೆಣ್ಣು ಮಕ್ಕಳಿಗೆನೆ ವಾಪಸ್ ಬೈಕ್ ಕಳ್ಸಿದ್ದಾರೆ, ಮೋಸ್ಟ್ಲಿ ನೀನೇ ಎಲ್ಲೋ ಸರಿಗಿರ್ಲಿಲ್ಲ ಅದಕ್ಕೋಸ್ಕರ ಅವ್ರು ಈ ತರ ಆಯ್ತು ಸಮಸ್ಯೆಗೆ ಅಂತ. ಇಲ್ಲ, ಯಾವಾಗ್ಲೂ ನಿಮ್ಮ ಮನೆ ಹೆಣ್ಮಕ್ಳನ್ನ ಬ್ಲೇಮ್ ಮಾಡಬೇಡಿ. ಮಿಸ್ಟೇಕ್ಸ್ ಹೊರಗಡೆನೂ ಆಗಿರುತ್ತೆ, ಅದನ್ನು ಸಹ ಕೇಳಿಸ್ಕೋಬೇಕು ಸಮಾಧಾನವಾಗಿ. ದಯಮಾಡಿ ಪ್ಲೀಸ್ ಮ್ಯೂಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಮಕ್ಕಳಿಗೆ ಮುಕ್ತವಾದಂತ ಅವರ ಮನಸ್ಸಿನ ಭಾವನೆಗಳನ್ನು ಸಂಪೂರ್ಣವಾಗಿ ಹಂಚಿಕೊಳ್ಳುವಂತ ಒಂದು ಎನ್ವೈರನ್ಮೆಂಟ್ ಅಂದ್ರೆ ಒಂದು ಪರಿಸರವನ್ನು ಸೃಷ್ಟಿ ಮಾಡೋದು ಬಹಳಷ್ಟು ಅವಶ್ಯಕತೆ ಇದೆ. ಕ್ರಿಯೇಟ್ ಅ ವೆರಿ conducive environment where your child opens up comfortably. ತುಂಬಾ ಜನ ಕೇಳ್ತಾರೆ, ಓ ಆ ಮಗು ಟೀನೇಜ್ ಬಂದಾಗ ಮಾತಾಡ್ಸ್ಬಿಡ್ತೀವೋ ಅಂತ. ಇಲ್ಲ, ಇಟ್ ಇಸ್ ಅ ಪೇರೆಂಟಿಂಗ್ ಪ್ರೋಸೆಸ್. ನೀವು ನಿಮ್ಮ ಮಗು ಟೀನೇಜ್ಗೆ ಬಂದಾಗ ಸಡನ್ ಆಗಿ ನಾವು ಪೇರೆಂಟು ಅಂತ ನೆನ್ಸ್ಕೊಂಡ್ಬಿಟ್ಟು ಈಗ ಹೋಗಿ ಪ್ರಶ್ನೆಗಳನ್ನ ಕೇಳೋದನ್ನ ಪೇರೆಂಟಿಂಗ್ ಅನ್ನಲ್ಲ. ಪೇರೆಂಟಿಂಗ್ ಅಂದ್ರೆ ಪೋಷಕತೆ ಅನ್ನೋದು ಮಗು ಹುಟ್ಟಿನಿಂದಲೂ ಶುರುವಾಗುತ್ತೆ. ಅದರ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳುವಂಥದ್ದು ದೇವನಿಂದನೇ ಸ್ಟಾರ್ಟ್ ಆಗುತ್ತೆ. ಮಗು ಅಳ್ಬೇಕಾದ್ರೆ ಸುಮ್ನೆ ಕುತ್ಕೋ ಅಂತ ಹೇಳಕ್ಕಾಗಲ್ಲ. ಮಗು ಮಾತಾಡ್ಬೇಕಾದ್ರೆ ಸುಮ್ ಕುತ್ಕೋ ನಿನ್ಗೆ ಅರ್ಥ ಆಗಲ್ಲ ಅಂತ ಹೇಳೋದಲ್ಲ, ನಾನು ನಿಲ್ಸ್ಬೇಕಾಗತ್ತೆ. ಒಂದು ಹೆಣ್ಣಿಗೆ ಎಷ್ಟೋ ಸತಿ ಬಾಯಿ ಮುಚ್ಕೊಂಡಿರು, ಸುಮ್ನೆ ಇರು ಅಂತ ಹೇಳಿದ ತಕ್ಷಣ ಎಷ್ಟರ ಮಟ್ಟಿಗೆ ಆತಂಕ ಸೃಷ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮನಸ್ಸಲ್ಲಿರೋ ಭಾವನೆಗಳನ್ನ ಹೊರ ಹಾಕಕ್ಕೆ ತುಂಬಾನೇ ಆತಂಕ ಇರುತ್ತೆ. ಸೊ ದಯಮಾಡಿ ನಿಮ್ಮ ಮಕ್ಕಳು ಬಂದು ನಿಮಗೆ ಏನೇ ಹೇಳಿದ್ರು ಕುತ್ಕೊಂಡು ನಿಂಗೆ ಅರ್ಥ ಆಗಲ್ಲ ಅಂತೆಲ್ಲ ಹೇಳೋದ್ರ ಬದಲು ಅವ್ರ ಮಾತುಗಳನ್ನು ದಯಮಾಡಿ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. I can request all of you, all the parents out there and everybody in the family, allow a child to speak openly. When they're talking to you openly, don't snub them. That's very important. That's a mistake we all do. Or you keep quiet, you're a child, you don't understand. It is nothing like that. When your child can study some amount of things, they will also understand a lot of things. Sit and tell them in such a way they'll be able to understand. So they will definitely understand whatever you say. That's very important. Most important, communication is the key for women empowerment. ಮೊದಲನೇದಾಗಿ ಸಂವಹನ ಕ್ರಿಯೆ, ಮಾತನಾಡಕ್ಕೆ ಅವಕಾಶ ಮಾಡಿಕೊಡೋದು ಮಹಿಳಾ ಸಬಲೀಕರಣಕ್ಕೆ ಆಗುವಂತ ಆಗ್ಬೇಕಾಗಿರೋ ಮೊದಲನೇ ಕೆಲಸ. ಮುಕ್ತವಾಗಿ ಮಾತನಾಡೋದನ್ನ ಕಲ್ತ್ಕೊಂಡಾಗ ಅವ್ರಿಗೆ ಎಲ್ಲೂ ಆಂಕ್ಸೈಟಿ ಆಗಲ್ಲ. ಹೇಳ್ಬಾರ್ದ ಅನ್ನುವಂಥ ಒಂದು ದ್ವಂದ್ವ ಅವರಲ್ಲಿ ಇರೋಲ್ಲ. ಸೊ ಮಹಿಳಾ ಸಬಲೀಕರಣಕ್ಕೆ ಬೇಕಾಗಿರೋದು ಕಮ್ಯುನಿಕೇಶನ್ ಸ್ಕಿಲ್, ಮುಕ್ತವಾಗಿ ಮಾತನಾಡುವಂತ ಒಂದು ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು. A complete development of an individual personality where an individual, a lady, is able to express her emotions in a very comfortable way. That's the first step towards women empowerment. That's what I tell you. If a woman is not at all able to express what she is feeling, so then there is no empowerment at all. ಸಬಲೀಕರಣ ಅಂದ್ರೆ ಅದು ಕೆಲವರು ಹೇಳ್ತಾರೆ, ಅಯ್ಯೋ ಏನ್ ಹೇಳ್ದೆ ಇದ್ರು ಆಗತ್ತೆ. ಕಮ್ಯುನಿಕೇಶನ್ ಹೇಳ್ದೆ ಅಂದ್ರೆ ಸಾಧ್ಯನೇ ಇಲ್ಲ. ಹೇಳೋ ರೀತಿ ಇಂಪಾರ್ಟೆಂಟ್. ಬಾಯಿ ಮುಚ್ಕೊಂಡಿರು ಅನ್ನೋ ತರದಲ್ಲ ಬದಲು, ನೀವು ಮಾಡ್ತಾ ಇರೋ ಕೆಲಸ ನನಗೆ ಇಷ್ಟ ಇಲ್ಲ, ಪ್ಲೀಸ್ ದಯಮಾಡಿ ಸುಮ್ಮನಾಗೆ ಅಂತ ಹೇಳೋದು ಸಹ ಕಮ್ಯುನಿಕೇಶನ್ ಒಂದು ಸ್ಕಿಲ್. ಮಾತನಾಡೋ ರೀತಿಯ ಕಲೆನೂ ಅಷ್ಟೇ ಇಂಪಾರ್ಟೆಂಟ್. ಬರೀ ಮಾತಾಡೋದಲ್ಲ, ಯಾವ ರೀತಿ ಕ್ವಾಲಿಟಿಯಾಗಿ ಮಾತನಾಡೋದು ಸಹ ಒಂದು ವೆರಿ ಇಂಪಾರ್ಟೆಂಟ್ ವಿಚಾರವಾಗುತ್ತೆ. The way we communicate also is actually very important during a process of development and empowerment. So you have to learn you have to learn the way we have to do it. That's extremely important. ಮಹಿಳಾ ಸಬಲೀಕರಣಕ್ಕೆ ಬೇಕಾಗಿರೋದು ಮೊದಲನೇದು ಕಮ್ಯುನಿಕೇಶನ್. ಎರಡನೇದು, ಅವರಿಗೆ ಲೀಗಲ್ ಇನ್ಫಾರ್ಮೇಶನ್ ಬೇಕೇ ಬೇಕು. They have to understand what are the laws they have. ಅದು ಚಿಕ್ಕ ವಯಸ್ಸಿಂದ ಅಂತಲ್ಲ, ಅದರ ಎಜುಕೇಶನ್ ಕೊಡ್ತಾ ಹೋದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪುರುಷೋತ್ತಮ ಅವರು ತುಂಬಾ ಅದ್ಭುತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದಕ್ಕೂ ಒಳ್ಳೇದಾಗಿ ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳಿ ಹಾರೈಸ್ತೇವೆ.
ಎಷ್ಟೋ ಜನಕ್ಕೆ ಭಯ ಆಗೋದು ಅಥವಾ ಎಲ್ಲರೂ ಹೆದರ್ಸಿದಾಗ ಸುಮ್ಮನೆ ಮೂಲೆ ಗುಂಪಾಗೋದು ಯಾವಾಗ ಅಂದ್ರೆ ಅವ್ರಿಗೆ ಒಂದು ಲೀಗಲ್ ಸಿಸ್ಟಮ್ ಅಲ್ಲಿ ಅವ್ರಿಗೆ ಏನ್ ಅವೇರ್ನೆಸ್ ಬೇಕು ಅಥವಾ ಅವ್ರಿಗೇನ್ ರೈಟ್ಸ್ ಇದೆ, ಅವ್ರಿಗೇನ್ ಡ್ಯೂಟೀಸ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈ ಒಂದು ವಿಚಾರ ಗೊತ್ತಿಲ್ಲದೆ ಇರೋದಕ್ಕೆ ಬಹಳಷ್ಟು ಜನ ಯಾರಾದ್ರೂ ಹೆದರ್ಸಿದ್ರೆ ಮೂಲೆ ಸೇರ್ಕೊಂಡ್ಬಿಡ್ಬೋದು. ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ, ಅವ್ರು ಕೊಟ್ಟೇ ಇರಲ್ಲ ವಾಪಸ್ಸು, ಅದನ್ನ ಕೇಳ್ಬೇಕಾ ಬೇಡ್ವಾ, ಅಥವಾ ನನ್ ಏನ್ ಮಾಡ್ಲಿ, ನನ್ಗೆ ರೈಟ್ಸ್ ಇದೆಯಾ ಇಲ್ವಾ, ನನ್ ಮಗುವಿನ ಕಸ್ಟಡಿಯನ್ನು ನಾನು ತಗೋಬೋದಾ ಇಲ್ವಾ, ಇವೆಲ್ಲವೂ ಅವ್ರಿಗೆ ದ್ವಂದ್ವಗಳಾಗಿ ಕಾಡ್ತಾ ಹೋಗುತ್ತೆ. Women empowerment, if you want to do a lady, if to empower a lady in your place, the most important is education of legal system. You will not be able to learn the whole legal process. You have to get educated about what are the laws which are there to protect a lady, what are the rights a lady has, what are the duties she has, what if it is somebody goes out of the way, they do a mistake, how are they punished, so that how I can get back my rights. So empowerment can happen due to proper education, especially in the legal point. So it's more of legal awareness, which is very important. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೈ ಕುಟ್ಕೊಂಡು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ವಿಚಾರಲ್ಲಿ ನೋವಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ, ಈ ತರದ ಕಾರ್ಯಕ್ರಮಗಳು ಆಗ್ಬೇಕಾದ್ರೆ ಅಯ್ಯೋ ಬೇಟಾಕು ಅಂತ ಹೇಳಿ ಇಗ್ನೋರ್ ಮಾಡೋದ್ರ ಬದಲು ಸಾಧ್ಯವಾದಷ್ಟು ಜನರಲ್ಲಿ ಇಂಥ ಲಿಂಕ್ಗಳನ್ನ ಸೇರಿ, ಯಾವಾಗ ಲಯನ್ಸ್ ಅವರು ಸಹ ಸಾಕಷ್ಟು ಜಾಗದಲ್ಲಿ ಲಿಂಕ್ಗಳನ್ನ ಶೇರ್ ಮಾಡಿದ್ದಾರೆ, ಯಾರ್ಯಾರು ಉಪಯೋಗ ಪಟ್ಕೊಂತಾರೋ ಪಟ್ಕೊಳ್ಳಿ. ಡೋಂಟ್ ಇಗ್ನೋರ್ ಎನಿಥಿಂಗ್. ಇನ್ನೊಂದು ಏನೋ ಇವ್ರಿಗೆ ಯಾರೋ ಮಾಡಕ್ ಕೆಲಸ ಇಲ್ಲ, ಸುಮ್ಮನೆ ಮಾಡ್ಕೊತಾ ಇದಾರೆ ಅಂತ ಹೇಳಿ ಇನ್ನೊಬ್ರು ಮಾಡ್ತಿರೋ ಕೆಲಸವನ್ನು ಹೇಳಿಸ್ಬೇಡಿ, ದಯಮಾಡಿ ಅದನ್ನ ಮೊದಲನೇದಾಗಿ ಕಲ್ತ್ಕೊಳ್ಳಿ. ಯು ಆರ್ ಎಂಪವರಿಂಗ್ ಅಸ್ ಆಲ್ಸೋ ಬೈ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಅಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಸಪೋರ್ಟಿಂಗ್ ದ ಅದರ್ ಪರ್ಸನ್. ಇಫ್ ಯು ಸಪೋರ್ಟ್ ಮೀ, ಐ ವಿಲ್ ಸಪೋರ್ಟ್ ಯು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಪೋರ್ಟಿಂಗ್ ಅಂತ ಏನಿದೆ, ಸಹಕಾರ ಅನ್ನೊಂದು ಕ್ರಿಯೆ ಏನಿದೆ, ಅದನ್ನ ನಾವು ಇನ್ನೊಬ್ಬರಿಗೆ ಕೊಟ್ಟಾಗ್ಲೇ ಮತ್ತಷ್ಟು ಸಹಕಾರಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಮಹಿಳಾ ಸಬಲೀಕರಣ ಆಗಿರ್ಲಿ, ಪುರುಷನ ಸಬಲೀಕರಣ, ಯಾರದ್ದೇ ವ್ಯಕ್ತಿಯ ಸಬಲೀಕರಣ ಆಗ್ಬೇಕು ಅಂತ ಹೇಳಿದ್ರೆ ಇಂಟ್ರಾ ಪರ್ಸನಲ್ ಗ್ರೋತ್ ಮತ್ತೆ ಇಂಟರ್ನಲ್ ಪರ್ಸನಲ್ ಗ್ರೋತ್ ಆಗೋದು ಅಷ್ಟೇ ಇಂಪಾರ್ಟೆಂಟ್. ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡಿದಾಗ ಡೆಫಿನೆಟ್ಲಿ ಇಂಟರ್ನ್ ಇನ್ನು ನಮ್ಗೆ ಇಮ್ಮಿಡಿಯೇಟ್ ಆಗಿ ಸಿಗದೇ ಇರ್ಬೋದು, ಆದ್ರೆ ನಮಗೆ ಯಾವಾಗ ಸಪೋರ್ಟ್ ಬೇಕಾಗುತ್ತೆ ಡೆಫಿನೆಟ್ಲಿ ಸಪೋರ್ಟ್ ಸಿಗುತ್ತೆ. ಇದು ಸಹ ಸಬಲೀಕರಣದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕೊಂಡಿ. Support system is a very important link in women empowerment. It is just not for women empowerment, it's also for men empowerment also, any individual empowerment. If there is support for each other, that's when an individual feels very strong, that's when he'll not get emotionally disturbed. So we have to understand supporting the other person. More importantly, in the process of supporting, many people are commenting, criticizing and all those things. Stop doing all that stuff. Don't question somebody. Why do you need to do this? Yeah, what do you get out of it? What social service you need? Why do you not women empowerment? Why you support somebody? Stop questioning all these things. Just try to help somebody. You ask such questions. Why do we need women empowerment? That needs an answer. Answer that properly instead of questioning somebody who's doing the work. ಯಾರೋ ಕೆಲಸ ಮಾಡ್ತಿರೋರನ್ನ ಪ್ರಶ್ನೆ ಹಾಕೋದ್ರ ಬದಲು ಸರಿಯಾದ ಪ್ರಶ್ನೆಗಳನ್ನ ಹಾಕಿ. ಪ್ರಶ್ನಿಸೋ ರೀತಿ ಬೇರೆ, ಪ್ರಶ್ನೆ ಹಾಕೋದು ಬೇರೆ. ನಿನಗೇನ್ ಸಿಗುತ್ತೆ ಅನ್ನೋದು ಪ್ರಶ್ನೆ ಹಾಕೋದು, ಅದರ್ವೈಸ್ ಇದರಿಂದ ಏನ್ ಮಾಡಬಹುದು ಅನ್ನೋದು ಪ್ರಶ್ನಿಸೋ ರೀತಿ. ನಾವು ಪ್ರಶ್ನಿಸೋ ರೀತಿಯನ್ನ ಸರಿ ಮಾಡ್ಕೊಂಡ್ರು ಸಹ ನಮ್ದೇ ಎಂಪವರ್ಮೆಂಟ್ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಆಸ್ ಅ ಲೇಡಿ, ಇವನ್ ಐ ಆಲ್ಸೋ ನೀಡ್ ಎಂಪವರ್ಮೆಂಟ್ ಫಾರ್ ಮೈ ಸೆಲ್ಫ್. ಸೊ ದ ವೇ ಆಫ್ ಆಸ್ಕಿಂಗ್ ಕ್ವೆಶ್ಚನ್ಸ್ ಶುಡ್ ಸ್ಟಾರ್ಟ್ ಚೇಂಜಿಂಗ್. ದಟ್ ಈಸ್ ಆಲ್ಸೋ ಅ ಪಾತ್ ಟುವರ್ಡ್ಸ್ ಎಂಪವರ್ಮೆಂಟ್. ಪ್ರಶ್ನಿಸೋ ಒಂದು ಕ್ರಿಯೆ, ಒಂದು ರೀತಿಯನ್ನ ಸರಿಯಾಗಿ ಮಾಡ್ಕೊಂಡಾಗ ಸಾಕಷ್ಟು ಉತ್ತರಗಳು ಸಿಗ್ತವೆ. ಉತ್ತರಗಳು ಸಿಗಲಿಲ್ಲ ಅಂದ್ರೆ ಉತ್ತರಗಳ ಹುಡುಕಾಟದಲ್ಲಿ ನಾವಿರ್ತೀವಿ. ಉತ್ತರಗಳನ್ನು ಹುಡುಕ್ತಾ ಹೋದಷ್ಟು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂತಾ ಹೋಗ್ತೀವಿ. ಆವಾಗ ಸಬಲೀಕರಣ ಆಗುತ್ತೆ, ಆವಾಗ ನಮ್ಮ ಮೆಂಟಲ್ ಸ್ಟ್ರೆಂತ್ ಆಗುತ್ತೆ, ಬ್ರೈನ್ ಅಲ್ಲಿ ಥಾಟ್ ಪ್ರೊಸೆಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಮೋಷನಲಿ ಈಗ ಬರ್ತಾ ಇದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಮಹಿಳಾ ಸಬಲೀಕರಣ ಬರೀ ಅಕ್ಟೋಬರ್ ಅಲ್ಲೋ ಅಥವಾ ವುಮೆನ್ಸ್ ಡೇ ದಿನನೋ ಮಾತನಾಡಿ ಮುಗಿಸುವಂತ ಟಾಪಿಕ್ ಅಲ್ಲ. ಅದೊಂಥರ ಗಣೇಶ ಹಬ್ಬ ಅಲ್ಲ. ನೀವು ಯಾವತ್ತೋ ಒಂದು ದಿನ ಗಣೇಶ ಹಬ್ಬ, ಗಣೇಶನ್ ಕೂರ್ಸಿ ಮಾರನೇ ದಿವಸ ಮುಳುಗಿಸಿದ ಮೇಲೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮರ್ತೇ ಬಿಟ್ವಿ ಅಂತ ಹೇಳಿ. ಇಟ್ ಈಸ್ ಅ ಕಾನ್ಸ್ಟೆಂಟ್ ಪ್ರೋಸೆಸ್. 365 ಡೇಸ್ ಕಾನ್ಸ್ಟೆಂಟ್ ಪ್ರೋಸೆಸ್, ನಿರಂತರವಾಗಿ ನಡೆಯುವಂಥ ಒಂದು ಕ್ರಿಯೆ. ಅದು ಒಂದು ದಿನದ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಬಿಟ್ಟುಬಿಡುವಂತ ವಿಚಾರ ಅಲ್ಲೇ ಅಲ್ಲ. ಸೊ ಮಹಿಳಾ ಸಬಲೀಕರಣ ಅನ್ನೋದು ಏನಾಗತ್ತೆ, ಪ್ರತಿನಿತ್ಯದ ಕೆಲಸಗಳು, ಪ್ಲಾನಿಂಗ್ಗಳು ಕಾನ್ಸ್ಟೆಂಟ್ ಆಗಿ ಜೊತೆಗೆ ನಡಿಬೇಕು. ಇದು ಮಹಿಳಾ ಸಬಲೀಕರಣ ಅಂತ ಕೇಳಿಸ್ಕೊಳಕ್ಕೆ ಸಾಕಾಗೋಯ್ತಲ್ಲಪ್ಪ ಅಂತ ಅನ್ಕೊಳ್ಳೋದ್ರ ಬದಲು ನಾವು ಅದನ್ನ ಕೇಳೋದು, ಎಜುಕೇಟ್ ಮಾಡಿ, ಅವರ ಎಮೋಷನಲಿ ಡೆವಲಪ್ ಮಾಡಿ. ಎಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ, ನೀನೇ ಒಂದು ಹೆಣ್ಣು, ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ, ನೀನ್ ಹೆಲ್ಪ್ಲೆಸ್ಸು,
ನೀನ್ ಜಾಬ್ಲೆಸ್ಸು, ಹೆಣ್ಣು ಅಂದ್ರೆ ನಿನ್ ಗಂಡನ ಮೇಲೆ ಡಿಪೆಂಡೆಂಟು, ಹೆಣ್ಮಗು ಅಂದ್ರೆ ನಿನ್ಗೆ ಬರೀ ಮಕ್ಳು ಹೆತ್ಕೊಂಡು ಮನೇಲಿ ಇರೋದೇ ಕೆಲಸ. ಈ ರೀತಿಯಾದ ವಿಚಾರಗಳನ್ನ ಹೇಳಿ 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 ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಒಂಥರ ಕೇಜಲ್ಲಿ ಕೂಡಾಕದ ರೀತಿಯಲ್ಲಿ ಮಾಡ್ಬೇಡಿ. ಅವ್ರಿಗೆ ವಾಲಂಟ್ರಿ ಆಗಿ ನಾನು ಮನೇಲಿ ಇರ್ಬೇಕು ಅಂತ ಅನ್ಸಿದ್ರೆ ಇರ್ಲಿ. ಇನ್ನು ಎಷ್ಟೋ ಜನ ಇಲ್ಲ ನಾನು ಹೊರಗಡೆ ಹೋಗಿ ದುಡಿತೀನಿ, ಮನೆಯನ್ನು ನಿಭಾಯಿಸ್ತೀನಿ, ಹೊರಗಡೆ ದುಡಿದನ್ನು ನಿಭಾಯಿಸ್ತೀನಿ, ದುಡಿಮೆಯನ್ನು ನಿಭಾಯಿಸ್ತೀನಿ ಅಂತ ಅನ್ಸಿದ್ರೆ ಮಾಡ್ಲಿ. ಅವ್ರನ್ನ ಕಾಲ್ ಹಿಡಿದು ಎಳಿಯೋದನ್ನ ಮಾಡ್ಬೇಡಿ. ಕಾಲ್ ಹಿಡಿದು ಮುಂದೆ ತಳ್ಳೋ ಒಂದು ಕೆಲಸವನ್ನ ಎಂಪವರ್ಮೆಂಟ್ ಅಂತೀವಿ. ಕಾಲ್ ಹಿಡಿದು ವಾಪಸ್ ಎಳ್ಕೊಳೋ ಒಂದು ಕ್ರಿಯೆಯನ್ನ ಪನಿಷ್ಮೆಂಟ್ ಅಂತ ಕರಿತೀವಿ. ಪನಿಷ್ಮೆಂಟ್ ಅನ್ನು ಕೊಡೋಕೆ ನಾವ್ ಯಾರು ಅಲ್ಲ. ಸಾಧ್ಯವಾದಷ್ಟು ಎಂಪವರ್ಮೆಂಟ್ ಮಾಡೋದೇ ನಮ್ಮ ಕೈಯಲ್ಲಿ ಇರುವಂತ ವಿಚಾರ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೆ ಅಂತ ಹೇಳಿ ದೊಡ್ಡ ಮನುಷ್ಯರು ಹೇಳಿದ್ದಾರೆ. ಸ್ತ್ರೀಯನ್ನ ಬಿಡಿ, ಅವಳು ಪಾಡಿಗೊಳ್ಳೋಳ ಕೆಲಸ ಮಾಡಕ್ಕೆ. ಅವಳು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ, ಮನೆಯಲ್ಲೂ ಸಿದ್ಧ, ಹೊರಗಡೆನೂ ಸಿದ್ಧ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ನಮ್ಮನೆ ಹೆಣ್ಮಕ್ಳಿಗೆ ಏನೋ ಒಂದು ಕೊಂಕು ಮಾತಾಡ್ಬಿಡೋದು, ಅಥವಾ ನೀನೇನೋ ಅವಳು ಸೂಪರ್ ಆಗಿರ್ತಾಳೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಅಸಾಸಿನೇಟ್ ಮಾಡುವಂತ ಒಂದು ಆಡೋದು, ಈ ತರ ಮಾಡಿ ನಮ್ಮ ಹೆಣ್ಣು ಮಕ್ಕಳನ್ನ ಬಂಧನದಲ್ಲಿ ಇರಿಸೋದ್ರ ಬದಲು ಅವರಿಗೆ ಉಸಿರಾಡಿ ಆರಾಮಾಗಿ ಹಾರಾಡಲು ಬಿಡಿ. ನಿನ್ಗೆ ಹಕ್ಕಿಯಂತೆ ಹಾರಾಡುವ ಆಸೆ ನನಗೆ ಇದೆ ಅಂತ ಬಹಳಷ್ಟು ಹೆಣ್ಮಕ್ಳು ಬಂದು ನನಗೆ ಹೇಳ್ತಾರೆ, ಮ್ಯಾಮ್ ನನಗೂ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ, ನಮ್ಮ ಮನೇಲಿ ಬಿಡೋದೇ ಇಲ್ಲ, ಕಮೆಂಟ್ ಹೊಡಿತಾರೆ, ಓ ನಿನ್ ಕೈಲಿ ಏನು ಆಗಲ್ಲ ಅಂತಾನೆ ಹೇಳ್ತಾರೆ ಅಂತ ಹೇಳಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂರ್ಸಿ ಮಾತಾಡಿಸಿ ಅವ್ರ ಆಸೆಗಳನ್ನ ಕೇಳಿಸ್ಕೊಡಿ. ಇದು ಎಸ್ಪೆಷಲಿ ಮದುವೆ ಆದ್ಮೇಲೆ ಎಸ್ಪೆಷಲಿ listen to them, communicate with them, ask them, talk to your women at home, talk to your women folks. When they want to fly, allow them to fly, not fly away. Fly with wings happily, working at home, working outside, because a woman has a strong capability of managing both the house and the office work very well. Home management, professional management, a lady can actually manage it very well. Instead of commenting on her character, suddenly if she goes out with somebody, office work ಅಲ್ಲಿ ಹೊರಗಡೆ ಹೋಗಿರ್ತಾರೆ, she must have gone out to work, stop commenting about the character. The easiest thing to do is, oh, she's achieved something in life, that means she's not right. ಯಾವ್ದೋ ಒಂದು ಹುಡುಗಿ ಅಥವಾ ಹೆಣ್ಣು ಮಗಳು ತುಂಬಾ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಆದ್ರೆ ನಮ್ಮ ಒಂದು ಕೆಲವೊಂದು ಜನಗಳು ಹೇಳೋದು, ಬಿಡು ಏನ್ ಮಾಡ್ಬಿಟ್ಲು ನಂಗೂ ಗೊತ್ತಿಲ್ವಾ, ಏನೋ ಮಾಡ್ಬಿಡ್ತಾಳೆ, ಅಷ್ಟು ಸುಲಭಕ್ಕೆಲ್ಲ ಹೋಗಕ್ ಹೋಗಲ್ಲ, ಆಗ ಸಾಧ್ಯನೇ ಇಲ್ಲ. ಈ ತರದ ಮಾತುಗಳನ್ನ ಹೇಳೋದ್ರ ಬದಲು ನಿಮ್ಮ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳು, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಎಲ್ಲರನ್ನೂ ಕೂರಿಸಿ ಸಮಾಧಾನವಾಗಿ ಮಾತನಾಡಿಸಿ ಅವರನ್ನು ನಾವು 4 ಒಂದೊಳ್ಳೆ ಮಾತುಗಳನ್ನ ಹೇಳಿದ್ರೆ ಎಂಥವ್ರಿಗೂ ಸಹ ಹುರುಪು ಬರುತ್ತೆ, ನಾನು ಮುಂದಕ್ಕೆ ಹೋಗ್ಬೇಕು ಅನ್ನೋದು. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾವನಾತ್ಮಕ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಹೆಣ್ಣು ಮಕ್ಕಳು ಮತ್ತೆ ಎಲ್ಲ ಗಂಡು ಮಕ್ಕಳು ಸಹ ಸಬಲೀಕರಣ ನಮ್ಮಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಸಮಾಧಾನವಾದ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. You want to be successful in life, extremely important step you need to take is sleeping comfortably. Your mental health is absolutely dependent on your sleep process. Sleep comfortably, eat food on time, drink a lot of water, do a lot of physical activities, and expose your body to some good amount of sun, and then talk well with your family members and your friends and your colleagues and everybody. That's when your mental health will be wonderful. That's when your emotional health will get better. ನಮ್ಮ ಮಾನಸಿಕವಾಗಿ ನಾವು ಸದೃಢರಾಗಬೇಕು, ಅದರಿಂದ ನಮ್ಮ ಒಂದು ಎಂಪವರ್ಮೆಂಟ್ ಆಗತ್ತೆ. ಬರೀ ಹೆಣ್ಣು ಮಕ್ಕಳಷ್ಟೇ ಅಲ್ಲ, ಎಲ್ಲರಲ್ಲೂ ಸುಖವಾದ ನಿದ್ದೆ, ಸಂಪೂರ್ಣ ನಿದ್ದೆ, 3 ಹೊತ್ತಿನ ಊಟ, ಚೆನ್ನಾಗಿ ನೀರು ಕುಡಿಯಬೇಕು. ಅದ್ಭುತವಾಗಿ ನೀರು ಕುಡಿಯೋದು ವೆರಿ ಇಂಪಾರ್ಟೆಂಟ್. 3ರಿಂದ 4 ಲೀಟರ್ಗಳು ನೀರು ಕುಡಿಯೋದು, ನಾನು ಅದಕ್ಕೇನೆ ಲೈವ್ ಅಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ನೀರು ಕುಡಿದಾಗ ಮನುಷ್ಯ ತುಂಬಾ ಆರೋಗ್ಯವಾಗಿರ್ತಾರೆ. ದೇಹದಲ್ಲಿ ಟಾಕ್ಸಿಸಿಟಿ ವಿಲ್ ಬಿ ಡ್ರೈನ್ಡ್ ಅವೇ ಬೈ ವಾಟರ್. ರೋಗ ನಿರೋಧಕ ಶಕ್ತಿ ಚೆನ್ನಾಗತ್ತೆ. ಇಟ್ ಇಂಪ್ರೂವ್ಸ್ ಯುವರ್ ಇಮ್ಯುನಿಟಿ. ದೇಹದಲ್ಲಿರುವಂತ ಶಕ್ತಿ ಅಂದ್ರೆ ಶಕ್ತಿ ಅಲ್ಲ, ನೆಗೆಟಿವ್ ವಸ್ತುಗಳು ದೇಹದಿಂದ ಹೊರಗಡೆ ಹೋಗುತ್ತೆ ಚೆನ್ನಾಗಿ ನೀರು ಕುಡೋದ್ರಿಂದ. ದೇಹಕ್ಕೆ ಸಾಕಷ್ಟು ಶಕ್ತಿ ಬರುತ್ತೆ. ಇಟ್ ಗಿವ್ಸ್ ಅ ಲಾಟ್ ಆಫ್ ಸ್ಟ್ರೆಂತ್ ಟು ಯುವರ್ ಬಾಡಿ. ನೀರನ್ನ ಚೆನ್ನಾಗಿ ಕುಡಿಯಿರಿ. ಅದಾದ ನಂತರ ಎಷ್ಟು ಕುಡಿಬೇಕು? 3 to 4 liters of water per day. 3ರಿಂದ 4 ಲೀಟರ್ ನೀರನ್ನ ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ 6ರಿಂದ 8 ಗಂಟೆಗಳ ಕಾಲ ಸಮಾಧಾನವಾಗಿ ಮಲ್ಕೊಳ್ಳಿ. ಸಮಾಧಾನವಾಗಿ ನಿಮ್ಮ ಮನೆಗಳಲ್ಲೇ, ನಿಮ್ಮ ಮನೆಯಲ್ಲಿ ಆರಾಮಾಗಿ 6ರಿಂದ 8 ಗಂಟೆಗಳ ಕಾಲ ಮಲ್ಕೊಳ್ಳೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾಡ್ತಿರೋ ಕೆಲಸದ ಮೇಲೆ ಅತ್ಯಂತ ಪ್ರೀತಿಯನ್ನ ವಹಿಸಿ, ನಿಗವನ್ನ ವಹಿಸಿ ಮಾಡೋದು ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಚೂಸ್ ಮಾಡಿರೋ ಪ್ರೊಫೆಷನ್ಸ್ ಅಲ್ಲಿ ಖುಷಿಯಾಗಿ ಕೆಲಸ ಮಾಡಿ. ಸ್ಟಾಪ್ ಕಂಪ್ಲೇನಿಂಗ್ ಅಬೌಟ್ ಯುವರ್ ಪ್ರೊಫೆಷನ್ಸ್. ಬಿ ಹ್ಯಾಪಿ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. That is the way we are going to empower ourselves. By looking at me, somebody else is going to get empowered. So, positivity,
ನಮ್ಮ ಒಂದು ಕೆಲಸದ ಮೇಲೆ ಪಾಸಿಟಿವ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಸಬಲೀಕರಣ ಆಗೋದು. ನಾವ್ ಇನ್ನೊಬ್ರನ್ನ ನೋಡ್ತಾ ಇರ್ತೀವಿ, ಅವ್ರು ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಗೇನೆ ಒಂದು ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೇದನ್ನ ಮಾತಾಡೋದು ವೆರಿ ಇಂಪಾರ್ಟೆಂಟ್ ನಾವು ಮಾಡೋ ಕೆಲಸದಲ್ಲಿ. ಅಯ್ಯೋ ಇದನ್ ನಂದನ್ ಬದುಕ ಅಂತ ಹೇಳಿ ಇನ್ನೊಬ್ರ ಮುಂದೆ ಆತರ ಮಾತಾಡಿ ನಾವು ಖುಷಿಯಾಗಿದ್ದಾಗ ನಾವು ಎಂಪವರ್ಮೆಂಟ್ ಮಾಡ್ತಾ ಇಲ್ಲ, ನಾವು ಮೋಸ ಮಾಡ್ತಾ ಇದೀವಿ, ತಪ್ಪುಗಳನ್ನ ಮಾಡ್ತಾ ಇದೀವಿ. ಇಲ್ಲ ರೀ ಹೇಳ್ಬಿಟ್ರೆ, ನನ್ ದೃಷ್ಟಿ ಬಿಡಿಸ್ಬಿಟ್ರೆ, ನನ್ ಬಗ್ಗೆ ಮಾತಾಡ್ಬಿಟ್ರೆ ಅಂತ ಹೇಳುವಂತವ್ರು ಇರ್ತಾರೆ. ಅದ್ರ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಬ್ರು ಯಾರೇ ಹೇಳಿದ್ರು ಅವರ ಒಂದು ಒಪಿನಿಯನ್ ಅಲ್ಲಿ ನಾವು ಬದುಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊಸೈಟಿಯಲ್ಲಿ ಕಾಣಿಸೋದೆಲ್ಲವೂ ನಿಜ ಅಂತ ಹೇಳಕ್ಕೆ ಆಗಲ್ಲ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ರು, ಓ ಅದೇ ಸತ್ಯ ಅಂತ ನಂಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವೆನ್ somebody is talking to you and only boasting about the things on social media, it is not at all a necessity to trust them, because whatever is been shown on social media, it's actually shown. So you need not trust them at all. Trust your instincts, trust the reality, accept the reality. Reality is way different than what appears in social media. The addictions, you need to come out of your addictions. If at all you need to get empowered, you need to throw away addictions. Addictions can be drug addictions, addictions can be addictions from phone, addictions to alcohol, addictions to tobacco, addictions to anything. And attachments, that's another major problem we are facing. Oh, I loved her from my heart, oh I loved him from my heart, bottom of my heart. So attachments, unwanted attachments are also not going to give you proper empowerment. So get away from negative relationships, get away from toxic relationships. ನಾನು ಅಡಿಕ್ಷನ್ಸ್ ಅಂತ ಹೇಳಿದಾಗ ಅದು ಮೊಬೈಲ್ ಅಡಿಕ್ಷನ್ಸ್ ಇರ್ಬೋದು, ಆಲ್ಕೋಹಾಲ್ ಅಡಿಕ್ಷನ್ಸ್, ಡ್ರಗ್ ಅಡಿಕ್ಷನ್ಸ್, ಯಾವುದೇ ತರವಾದಂತಹ ಅಡಿಕ್ಷನ್ಸ್ ಇದ್ರೂ ಸಹ ಅದರಿಂದ ಹೊರಗಡೆ ಬನ್ನಿ. ಅದಾದ ನಂತರ ಇನ್ನೊಂದು ಸಮಸ್ಯೆಗಳು ಟಾಕ್ಸಿಕ್ ರಿಲೇಶನ್ಶಿಪ್ಸ್, ಅಂದರೆ ನಕಾರಾತ್ಮಕವಾದಂತಹ ರಿಲೇಶನ್ಶಿಪ್ಗಳಲ್ಲಿ ಇದ್ದರೆ, ಏನ್ ಫೋನ್ ಮಾಡಿದ್ರು ಡಾಕ್ಟ್ರೇ ಬರೀ ಬೈತಾನೆ ಇರ್ತಾರೆ ಅಂತ, ಈ ತರ ಒಂದು ಫೋನ್ ಇಟ್ಟಿದ ನಂತರ ಒಂದು ಖುಷಿ ಇಲ್ಲ ಅಂದ್ರೆ ನೀವು ಸರಿಯಾದ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂತ ಹೇಳಿ. ಸೊ ಅನ್ವಾಂಟೆಡ್ ರಿಲೇಶನ್ಶಿಪ್ ಇಂದ ಹೊರಗಡೆ ಬನ್ನಿ. ಮತ್ತೆ ಮನೆಯಲ್ಲೇ ಇರುವಂತ ಕೆಲವೊಂದು ರಿಲೇಶನ್ಶಿಪ್ಸ್ ಅಲ್ಲಿ ಸಾಕಷ್ಟು ಸಮಯ ಮಾಡ್ತಿರ್ತಾರೆ, ಸಮಸ್ಯೆ ಮಾಡ್ತಿರ್ತಾರೆ. ಕಮ್ ಔಟ್ ಆಫ್ ದೋಸ್ ಥಿಂಗ್ಸ್. ಕಮ್ ಔಟ್ ಅಂದ್ರೆ ಬಿಟ್ಟಾಕ್ಬಿಟ್ಟು ಬನ್ನಿ, ಕಿತ್ತಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಿಲ್ಲ. ನಿಮಗೆ ನೀವು ಏನ್ ಖುಷಿ ಕೊಡುತ್ತೆ ಅದನ್ನ ಮಾಡ್ಕೊಂಡು ಆರಾಮಾಗಿರಿ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಂಪವರ್ಮೆಂಟ್ ಈಸ್ ಎಂಪವರಿಂಗ್ ಯೋರ್ ಸೆಲ್ಫ್ ಫಾರ್ ಫಿನಾನ್ಷಿಯಲ್ ಎಂಪವರ್ಮೆಂಟ್ಸ್. ನಾವು ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್. ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡಿ, ಯು ವಿಲ್ ಬಿ ಫಿನಾನ್ಷಿಯಲಿ ಎಂಪವರ್ಡ್. ಸೊ ಫಿನಾನ್ಷಿಯಲ್ ಎಂಪವರ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಂಪವರ್ಮೆಂಟ್ ಫಾರ್ ಅ ವುಮನ್. So that please study very well, get into good jobs, love your jobs and earn money, which is very, very important. You have a lot of skill sets, put your skill sets into action and earn money the right way. That is going to empower a woman very, very strongly. That's very, very important. For financial empowerment, emotional empowerment, legal empowerment, health empowerment. I told you about health, that you need to keep yourself very, very well, eat good food, sleep, ಎಲ್ಲದ್ರ ಬಗ್ಗೆ ಹೇಳಿದೀವಿ. ಅದಾದ ನಂತರ ಫ್ಯಾಮಿಲಿ ಎಂಪವರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. Whoever is in your family, stop talking negative about them and support them. That's very important. And now, as a society, we have to empower people. There are a lot of NGOs working for women empowerment. We are giving them trainings, which is giving them food, which is giving them activities, stay and everything. Go source out who's doing what. ಈ ತರಹದ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಎಂಪವರ್ಮೆಂಟ್. ಅದನ್ನ ಮಾಡ್ಬೇಕಾದ್ರೆ ದಯಮಾಡಿ ತಗೊಳ್ಳಿ. A lot of Lions Clubs, Rotary, Inner Wheel, JCI, a lot of NGOs are working for women empowerment. What NGO is working for what ಅಂತ ಸರಿಯಾದ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ as citizens, before empowering another person, empower yourself. When you are strongly empowered, that is when you'll understand the quality of life, you'll have a good motto for life, you will have a good motive for life, you will give back to society wonderfully. ನಮ್ಮ ಬದುಕು ಇನ್ನೊಬ್ಬರನ್ನ ನಾವು ಎಂಪವರ್ ಮಾಡೋಕ್ಕೂ ಮುಂಚೆ ನಮ್ಮ ಬದುಕಲ್ಲಿ ನಾವು ಸದೃಢರಾಗಿದ್ದೀವ, ನಾವು ಎಂಪವರ್ಡ್ ಆಗಿದ್ದೀವ ಅಂತ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್, ಸೆಲ್ಫ್ ಎಂಪವರ್ಡ್. Then start loving yourself. Then start loving the people around you. Start loving the society. That's when you'll give back to society in much better ways. So empowerment is not only of another person. Empowerment is of the self. Empowerment is of the family. Empowerment is about the society. And empowerment is also at a professional place. For empowerment, you need to empower yourself, then empower the others. Before empowering others, empower yourself is more physically, intellectually, socially, emotionally, financially, legally, and also most important, spiritually. When it comes to spirituality, it's very, very simple. It's not about reading big books, religious books.
ಸ್ಪಿರಿಚುಯಾಲಿಟಿ ಅಂದ್ರೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದೋದಲ್ಲ. ಸ್ಪಿರಿಚುಯಾಲಿಟಿ ಅಂದ್ರೆ ಇರೋದನ್ನ ಓದಿರೋದನ್ನ ಇನ್ನೊಬ್ರಿಗೆ ಹಂಚೋದು, ವಿಚಾರಗಳನ್ನ ತಿಳ್ಕೊಳ್ಳಿ. ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಿ ಯಾರೋ ಹೇಳಿರೋ ವಿಚಾರಗಳನ್ನ ತಿಳ್ಕೊಂಡು ಇನ್ನೊಬ್ರಿಗೂ ಹೆಲ್ಪ್ ಮಾಡಿ. Help yourself and help others. That's what spirituality teaches us. So do that. Live and let live is very, very important. I don't have to tell you too many things because this is a world which everybody knows everything. My only question is, despite of knowing everything, why haven't you gone for execution? ಎಲ್ಲವೂ ಗೊತ್ತಿರೋ ಪ್ರಪಂಚ, ಏನು ಇಲ್ಲದ ವ್ಯಕ್ತಿಗಳು ಯಾರೇನೂ ಅಲ್ಲ, ಎಲ್ಲರಿಗೂ ಎಲ್ಲವೂ ಇದೆ, ಆದರೂ ಏನೂ ಇಲ್ಲದ ರೀತಿಯಲ್ಲಿ ಬದುಕ್ತಾ ಇದೀವಲ್ಲ, ಯಾಕೆ? ಅದಾದ ನಂತರ ಎಲ್ಲವೂ ಇದ್ದು ಇನ್ನೊಬ್ಬರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಸಹ ಪ್ರಶ್ನೆ. ಈ ಎಲ್ಲಾ ಪ್ರಶ್ನೆಗಳನ್ನ ಹಾಕಿ ನಿಮ್ಮನ್ನ ಬಿಡ್ತಾ ಇದ್ದೇನೆ. ಎಂಪವರ್ಮೆಂಟ್ ಅಂದ್ರೆ ತಟ್ಟೆಯಲ್ಲಿ ಅನ್ನವನ್ನು ಕಲಸಿ ತಿನ್ಸೋದು ಎಂಪವರ್ಮೆಂಟ್ ಅಲ್ಲ. ನಿಮ್ಮ ಅನ್ನವನ್ನು ನೀವೇ ದುಡ್ಕೊಳ್ಳೋ ರೀತಿಯಲ್ಲಿ ನಾವು ಸಮಾಜ ಹೇಗೆ ನಿಮ್ಮನ್ನು ಪೋಷಿಸುತ್ತೆ ಅನ್ನೋದು ಎಂಪವರ್ಮೆಂಟ್. ಅದನ್ನ ನಾವು ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಬೇಕಾಗಿರೋ ಕೆಲಸಗಳೆಲ್ಲ ನಾವು ಮಾಡೋಣ, ಇನ್ನೊಬ್ರಿಗೂ ಹೆಲ್ಪ್ ಮಾಡೋಣ. ಯಾವಾಗ ನಾವು ಮತ್ತೊಬ್ರಿಗೆ ಹೆಲ್ಪ್ ಮಾಡ್ತೀವಿ, ಆಟೋಮ್ಯಾಟಿಕ್ ಆಗಿ ನಾವು ಎಂಪವರ್ ಆದ್ವಿ ಅಂತಾನೆ ಅರ್ಥ. ನಮ್ಮ ಬದುಕಲ್ಲಿ ಇನ್ನೂ ಒಂದು ವ್ಯಕ್ತಿಯನ್ನ ಎಂಪವರ್ ಮಾಡಿದ್ರು ಸಹ ಬದುಕಿಗೆ ಸಾರ್ಥಕತೆ ಇದೆ. ಇಫ್ ಯು ವಾಂಟ್ ಯುವರ್ ಲೈಫ್ ಟು ಬಿ ವಂಡರ್ಫುಲ್, just try empowering another person. Empowering is very simple. Even trying to get a smile on another person's face, that itself is empowerment. You get one smile, another person's face, one per day. Trust me, your life is ಮುಖದಲ್ಲಿ ನಗುವನ್ನು ಬರೆಸೋದಾಗ, ನಮ್ಮ ಮುಖದಲ್ಲಿ ಮತ್ತೊಬ್ಬರ ಮುಖದಲ್ಲಿ ನಗುವನ್ನು ಬರೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಪ್ರತಿದಿನ ಒಬ್ಬೊಬ್ಬರ ಮುಖದಲ್ಲಿ ನಗುವನ್ನು ಬರೆಸಿದಾಗ ನಮ್ಮದನ್ನ ಅದ್ಭುತವಾಗಿರುತ್ತೆ. ನಗುತ್ತಾ ಏನೇ ಆಗಲಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. Empowerment is all about one single word, another. Smile, whatever it is. Try to get a smile on the other person's life too. That's when all of our life is going to be wonderful. Society is going to be the most wonderful life ahead. You have any questions? Please ask me. Any doubts? Doubts ella gottilla, I don't know what, but I'll try to clarify. You want any support from my side? I'm ready to do it. I have created a world record just 3 months ago by creating mental health awareness to almost 4,000 people traveling across the country from Bangalore to Srinagar and back to Bangalore. I've addressed 4,000 people in 15 days, traveling 7,000 kilometers. That was not an easy thing. I was asking myself, I was asking people around me, will I be able to do it? ನಾನೇ ಪ್ರಶ್ನೆ ಹಾಕೊಂಡೆ, ನನಗೆ ಇಂಥದೊಂದು ಕೆಲಸ ಮಾಡಕ್ಕಾಗತ್ತಾ ಅಂತ. ಕೆಲಸ ಮಾಡಕ್ಕೂ ಮುಂಚೆ ಅದು ಬರೀ ಕೆಲಸವಾಗಿತ್ತು. ಕೆಲಸ ಮಾಡಿದ ನಂತರ ಅದು ವರ್ಲ್ಡ್ ರೆಕಾರ್ಡ್ ಆಯ್ತು. ಸೊ ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ನನಗಾಗತ್ತಾ ಅವ್ರಿಗಾಗತ್ತಾ ಇವ್ರಾಗಲ್ಲ ಅವ್ರಾಗಲ್ಲ ಅನ್ನೋ ರೀತಿಯಲ್ಲಿ ಇರೋದ್ರ ಬದಲು ನನಗಾಗತ್ತೆ, ಅವರಿಗೂ ಆಗತ್ತೆ, ನಾನು ಮಾಡ್ಬೇಕು, ಅವ್ರಿಗೂ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದಾಗ the whole world is going to be the most empowered place to live at. But currently with so much of cruelty, ಇನ್ನೊಬ್ರಿಗೆ ಹಿಂಸೆ ಕೊಡೋದು physically, mentally, emotionally, sexually also is becoming a huge problem. So ಇವೆಲ್ಲವನ್ನು ಅಂದರೆ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ಶೋಷಣೆಗಳು, ಲೈಂಗಿಕ ಶೋಷಣೆಗಳು, ಭಾವನಾತ್ಮಕ ಶೋಷಣೆಗಳು, ಫಿಸಿಕಲ್ ಹಿಂಸೆಯನ್ನು ಕೊಟ್ಟಿರೋದು, ವರ್ಬಲ್ ಹಿಂಸೆ, ಬಾಯಿ ಮಾತಲ್ಲಿ ಸಹ ಹಿಂಸೆ ಕೊಟ್ಟಿರೋದು, ಎಲ್ಲವೂ ಶೋಷಣೆ ಅಂತ ಕನ್ಸಿಡರ್ ಆಗುತ್ತೆ. ಆ ಶೋಷಣೆಗಳನ್ನ ನಿಲ್ಲಿಸಿ ಆಟೋಮ್ಯಾಟಿಕ್ ಆಗಿ ಅವ್ರು ಎಂಪವರ್ ಆಗ್ತಾರೆ. ಶೋಷಣೆಗಳು ನಿಂತಾಗ ನಾವು ಸ್ಟ್ರಾಂಗ್ ಆಗಿ ಅವ್ರು ಇದ್ದೇ ಇರ್ತಾರೆ. ಹಿಂಸೆ ಕೊಟ್ಟು ಚುಚ್ಚಬೇಕಾದ್ರೆ ನೋವಿಲ್ಲ ಅಂತ ಹೇಳಿದ್ರೆ ಯಾರು ಹೇಳಿಕ್ ಸಾಧ್ಯನೇ ಇಲ್ಲ. ನೋವುಗಳನ್ನ ಕೊಡೋದನ್ನ ನಾವು ನಿಲ್ಸಿದ್ರೆ ಅವರು ಚೆನ್ನಾಗಿರ್ತಾರೆ. ಆದ್ರೆ ಬರೀ ನೋವು ತಗೊಂಡೇ ಸ್ಟ್ರಾಂಗ್ ಆಗ್ಬೇಕು ಅನ್ನೋದೇನಿರಲ್ಲ. ನೋವನ್ನ ಕೊಡೋದನ್ನ ನಿಲ್ಸಿ ಅವರನ್ನ ಸದೃಢರಾಗಿ ಮಾಡೋಕೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ಸೋಮಾರಿತನವನ್ನು ಹೋಗ್ಲಾಡ್ಸಿ ಯು ವಿಲ್ ಬಿ ದ ಮೋಸ್ಟ್ ಪವರ್ಫುಲ್ ಪೀಪಲ್ ಅಂಡರ್ ದ ಸನ್. ಸೊ you have any questions, please tell me. I will also tell you one more thing. I would love to do more such empowerment programs anywhere in your schools, colleges, in your NGOs, anywhere across the globe, online, offline, anywhere. Not just women, we need to empower men also. Some of the men are actually facing a lot of problems. I'm sure Purushottam sir will agree with me. Not just men, women, we have to empower our next generation, our children too. Because our mobile phone ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. They've all lost in the phones. We need to empower them. Let empowerment start there. The whole world is going to be beautiful. You have anything to share, you can share it to me. You have anything to ask, I would definitely love to listen to you all. Thank you so much for all your patient listening, and thank you so much for the wonderful opportunity. Looking forward for more such opportunities. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ಶಕ್ತಿ ನಿಮಗೂ ಸಿಗ್ಲಿ, ನಮಗೂ ಕೆಲಸವನ್ನ ಕೊಡಿ ಅಂತಾನೆ ಹೇಳ್ತಾ ಇದೀವಿ. ಪ್ರಶ್ನೆಗಳಿದ್ರೆ ಹಾಕ್ಬೋದು, ಇಲ್ಲಿ ಪರ್ಸನಲ್ ಆಗು ಸಹ ನೀವು ಪ್ರಶ್ನೆಗಳನ್ನ ಹಾಕ್ಬೋದು.
ತುಂಬಾ ಧನ್ಯವಾದಗಳು. ಮತ್ತೊಂದು ವಿಚಾರ, ಎಷ್ಟೇ ಉಪಯೋಗಿಸಿದ್ರು ಬತ್ತದಂತ ಅಮೃತ ಬಿಂದು ನಗು ಅಂತ ಸುಂದರವಾದ ನಗುವಿನಂತ ಬದುಕು ನಿಮ್ಗೆ ಎಲ್ಲರೂ ಆಗ್ಲಿ ಅಂತ ಹೇಳಿ ಹಾರೈಸ್ತಾ ಸೈನಿಂಗ್ ಆಫ್. ದಿಸ್ ಇಸ್ ಯೋರ್ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್. ನಮಸ್ತೆ. Thank you so much, ma'am. Thank you so much. We are really overwhelmed by your words. I really agree that not only the women require the empowerment, but also men also require the empowerment. As I would like to ask a question, that any insights on self-awareness? Self-awareness ಬಗ್ಗೆ ಏನಾದರೂ ಹೇಳಲಿಕ್ಕಾಗತ್ತಾ ಮ್ಯಾಮ್? ಓಕೆ ಸರ್, ಸೆಲ್ಫ್ ಅವೇರ್ನೆಸ್ ಯಾವ ನಿಟ್ಟಿನಲ್ಲಿ, ಯಾವ್ದು ವಿಚಾರ? ಅಲ್ಲ, the thing that before empowering the others, you need to empower yourself ಅಂತ ಹೇಳಿದ್ರಿ. So in what way we need to empower ourselves before empowering others ಅಂತ ಹೇಳಿ. ನನ್ನ ಒಂದು ಕಣ್ಣೀರನ್ನ ನಾನು ನಿಲ್ಸ್ಬೇಕು. ಮೊದಲನೇದು, ಕಣ್ಣೀರನ್ನ ನಿಲ್ಸೋಕೆ ನನ್ನ ಜೊತೆ ಜನ ಇರ್ಬೇಕು. ಸೊ ನನ್ನ ಒಂದು ಸಂಬಂಧ, ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್, ನನ್ನ ಒಂದು ಪರ್ಸನಲ್ ಲೈಫು ಮತ್ತೆ ಪ್ರೊಫೆಷನಲ್ ಲೈಫ್ ಚೆನ್ನಾಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಎಂಪವರ್ಮೆಂಟ್, ಅವೇರ್ನೆಸ್, ಸೆಲ್ಫ್ ಅವೇರ್ನೆಸ್ ಅನ್ನು ನಾವು ತಿಳ್ಕೊಬೇಕು. ನನಗೆ ಖುಷಿ ಕೊಡುವಂತ ವಿಚಾರ ಏನಿದೆ, ನಾನು ಅದನ್ನ ಜಾಸ್ತಿ ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಅವಾಗಲೇ ಹೇಳಿದೆ, ಹೆಲ್ತ್ಗೆ ಬೇಕಾಗಿರೋ ಎಲ್ಲವನ್ನ ಟಿಪ್ಸ್ ಅನ್ನು ಫಾಲೋ ಮಾಡೋದು ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಲಿವಿಂಗ್ ಅ ವೆರಿ ಸಿಂಪಲ್ ಲೈಫ್. ವೆನ್ ಯು ಲಿವ್ ಅ ವೆರಿ ಸಿಂಪಲ್ ಲೈಫ್, ಯು ವಿಲ್ ಹ್ಯಾವ್ ಅ ವೆರಿ ವಂಡರ್ಫುಲ್ ಲೈಫ್. ಯು ವಿಲ್ ಬಿ ರಿಯಲಿ ಎಂಪವರ್ಡ್. ಸೊ ಸಿಂಪಲ್ ಆಗಿರೋ ಬದುಕುಗಳನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೆಲ್ತಿ ಮೇಂಟೆನೆನ್ಸ್ ಆಫ್ ಅನ್ ಇಂಡಿವಿಜುವಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಮೋರ್ ಸೊ, ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್, ಗೋ ಸೀಕ್ ಹೆಲ್ಪ್ ಇನ್ಸ್ಟೆಡ್ ಆಫ್ ಜಸ್ಟ್ ಟೆಲ್ಲಿಂಗ್ ಅಯ್ಯೋ ನನ್ನ ಹಣೆ ಬರ, ಆ ತರದ್ರ ಬದಲು ಸೀಕ್ ಹೆಲ್ಪ್. ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವೇರ್ನೆಸ್ ಅಬೌಟ್ ಎವ್ರಿಥಿಂಗ್. ಎಲ್ಲವನ್ನೂ ತಿಳ್ಕೊಳಕ್ಕಾಗಲ್ಲ, ಬಟ್ ಯು ನೀಡ್ ಟು ಬಿ ಅವೇರ್ ಆಫ್ ಬೇಸಿಕ್ಸ್ ಆಫ್ ಎವ್ರಿಥಿಂಗ್. ಬದುಕನ್ನ ಸಿಂಪಲ್ ಆಗಿ ಬದುಕೋಕೆ ಬೇಕಿರೋ ಸಿಂಪಲ್ ವಿಚಾರಗಳನ್ನ ಎಲ್ಲವನ್ನೂ ಸಾಕಷ್ಟು ತಿಳ್ಕೊಳ್ಳಿ ಅಂತಾನೆ ಹೇಳೋದು. ಅವೇರ್ನೆಸ್ ವಿಚಾರಕ್ಕೆ ಬಂದಾಗ, ನನಗೆ ಎಷ್ಟು ನಿದ್ದೆ ಬೇಕು, ಆರಾಮ ಮಲ್ಗೆ, ನನಗೆ ಊಟ ಏನ್ ಮಾಡ್ಬೇಕು, ನನ್ ವೆಜ್ಜಾ ನಾನ್ ವೆಜ್ಜಾ, ಯಾವ ತರದ ಊಟ ಇಂಪಾರ್ಟೆಂಟ್, ಹೊರಗಡೆ ಊಟ ಅಲ್ಲ ಮನೇಲೆ ಊಟ ವೆರಿ ಇಂಪಾರ್ಟೆಂಟ್. ಇವೆಲ್ಲವನ್ನ ನಾವು ತಿಳ್ಕೊಬೇಕಾಗತ್ತೆ. ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆಯನ್ನು ಮಾಡ್ಬೇಕು. ಬಿ ಎಕ್ಸಾಂಪಲ್ಸ್ ಟು ದಿ ಅದರ್ಸ್. ಸೊ ನಿಮ್ಮ ಮಕ್ಕಳು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಸೊ ಲೆಟ್ ದೆಮ್ ವಾಚ್ ಯು ಆಸ್ ಗುಡ್ ಪೀಪಲ್. ಓ ಮೈ ಚೈಲ್ಡ್ ಇಸ್ ವಾಚಿಂಗ್ ಮೀ ಅಂತ ಹೇಳಿ ಚೇಂಜ್ ಮಾಡಿದ್ರ ಬದಲು live a life like that. So if your child is watching, it knows this is how my parent is. So that's very very important. So self, what I tell you is, take care of yourself. Physical needs, how neat you maintain your body. ಮೆಂಟಲಿ ಹೌ ನೀಟ್ ಯು ಮೇಂಟೈನ್ ಯುವರ್ ಎಮೋಷನ್ಸ್. ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಂತೀವಿ. ಅದಾದ ನಂತರ ಲರ್ನಿಂಗ್ ಇನ್ಫಾರ್ಮೇಶನ್, ಲರ್ನ್ ನ್ಯೂ ಥಿಂಗ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಮೋರ್ ಸೊ ಹ್ಯಾವ್ ಅ ವೆರಿ ಗುಡ್ ಫ್ರೆಂಡ್ ಸೊ ದಟ್ ಯು ಕ್ಯಾನ್ ಗೋ ಅಂಡ್ ಟಾಕ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಲ್ರೆಡಿ ಶಾರದಾ ಮೇಡಮ್ನು ಅವಾಗಲೇ ದೇವತಾ ಆಂಟಿ ಅಂತಾನೆ ಕರೆಯೋದು, ಅವರು ಕ್ಯಾಮ್ರಾ ಆನ್ ಆಗಿದ್ದು ನೋಡಿದೆ. Whenever we want to talk, we meet in a place with discuss over a cup of wonderful coffee and we'll discuss about a lot of things. ನಮ್ಮ ಬೇಜಾರನ್ನು ಹೇಳ್ಕೊಂಡಿರ್ತೀವಿ. ಈ ರೀತಿ ನಮ್ಮ ಮನಸ್ಸಿನ ಬೇಜಾರಗಳನ್ನ ಇನ್ನೊಬ್ಬರ ಹತ್ರ ಹೇಳಿದಾಗ ನಮ್ಮಲ್ಲಿರೋ ಡಿಪ್ರೆಷನ್ ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ಏನಾದ್ರೂ ಮಾನಸಿಕ ಸಮಸ್ಯೆಗಳು ಕಾಣಿಸಿದ್ರೆ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಎನಿ ಫಿಸಿಕಲ್ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದ್ರು ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಚಿಹ್ನೆಗಳನ್ನ ಹೇಳ್ತೀವಿ. ಕಾರಣಗಳಿಂದ ಅಳು ಬರುತ್ತೆ, ಕಾರಣವಿಲ್ಲದ ಸಿಟ್ಟು ಬರುತ್ತೆ, ಭಯ ಬೇಜಾರುಗಳು ಜಾಸ್ತಿ ಆಗುತ್ತೆ. ಯಾವುದೋ ಒಂದು ವ್ಯಕ್ತಿ, ವಿಚಾರ, ವಸ್ತು, ಬೇಡದ ವಸ್ತು ಮೇಲೆ ಜಾಸ್ತಿ ವ್ಯಾಮೋಹಗಳಿರೋದಂತ ಸಾಧ್ಯತೆಗಳಿರ್ತವೆ. ಅಂದ್ರೆ ಅದನ್ನ ನಾವು ಅಡಿಕ್ಷನ್ಸ್ ಅಂತ ಕರಿತೀವಿ. ನಿದ್ದೆ ಬರ್ದೇ ಇರೋದು, ಸೊ ಮನೆಯಲ್ಲಿ ವ್ಯಕ್ತಿಗಳು ಸಾಕಷ್ಟು ಸುಳ್ಳು ಹೇಳ್ತಾ ಇರೋದು, ಅಥವಾ ಸಡನ್ ಆಗಿ ಮೂಡಲ್ಲಿ ಚೇಂಜಸ್ ಆಗೋದು, ಇವೆಲ್ಲವೂ ಮಾನಸಿಕ ಸಮಸ್ಯೆಗಳ ಒಂದು ಚಿಹ್ನೆಗಳು. ಇದು ಇದ್ರೆ ದಯಮಾಡಿ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಸೋಮಶೇಖರ್ ಅವರೇ, ಸೋಮಶೇಖರ್, ಯು ಹ್ಯಾವ್ ಅ ಕ್ವಶನ್. ಎಸ್ ಸರ್. ಮೇಡಮ್, ಇನ್ 1986 ನಮ್ಮ ಮತ್ತಿಗೆ ಒಂದು ಆಸ್ತಿ ಇತ್ತು ಸಾರು. ಈಗ ಅವರಿಗೆ ಅವ್ರ ಅಂತಂಬರಿದ್ದಾರೆ, ಅವ್ರ ಅಂತಂಬ್ರ ಪಾಲ್ ಕೇಳ್ಬೋದಾ? ಅಲ್ಲಲ್ಲ, ಸಿ ದಿಸ್ ಇಸ್ ಅ ಲೀಗಲ್ ಕ್ವಶನ್. ಸೊ ದಿಸ್ ಹಿಯರ್ ದಿ ಗೆಸ್ಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ದ ಮೆಂಟಲ್ ಇಶ್ಯೂ ಆಫ್ ವುಮನ್. ದ ಲೀಗಲ್ ಇಶ್ಯೂ ಐ ವಿಲ್ ಆನ್ಸರ್. Okay, sir. Okay, only with respect to the emotions, with respect to the woman empowerment, any questions is there, please do ask. The guest is there. Yeah, sir. Legal question ನಾನು ಉತ್ತರ ಕೊಡ್ತೀನಿ ನಿಮ್ಗೆ ಅದನ್ನ. Sure, sir. Sorry, sir. Okay, thank you, sir. No more. ಏನು ಎಮೋಷನ್ ಸಂಬಂಧಪಟ್ಟಂಗೆ ನಾವು ಎಂಪವರ್ಮೆಂಟ್ ಕೇಳೋದು ಗೊತ್ತಿಲ್ಲದ ಕೇಳಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬಬ್ಲಿ ಪುರುಷೋತ್ತಮ್ ಸರ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು
Sure, sir. Sir is helping me more than. No problem. Okay, thank you. Okay, thank you, madam. ನಮಸ್ತೆ ಎಲ್ಲರಿಗೂ ನಮಸ್ಕಾರ, ಹೇಳಿ ಮೇಡಮ್. ನಮಸ್ಕಾರ. ಒಳ್ಳೆ ಟಾಕ್ ಕೊಟ್ರಿ ಪದ್ಮಾಕ್ಷಿ, ತುಂಬಾ ಖುಷಿ ಆಯ್ತು. ನೀವು ಕೊಟ್ಟಿದ್ದ ಒಂದೊಂದನು ಬಹಳ ಅರ್ಥಪೂರ್ಣವಾಗಿದೆ. ನೀವು ಯಾವ ನಿಟ್ಟಿನಲ್ಲಿ ಹೇಳಿದಿರಾ ಹೋಗ್ತಿದ್ದೀರಾ ಅದೇ ನಿಟ್ಟಿನಲ್ಲಿ ನಾನು ಸಹ ಇದ್ದೀನಿ. ಒಂದು ಸೋಷಿಯಲ್ ವರ್ಕ್ ಆಗ್ಲಿ, ನೀವ್ ಹೇಳಿದಾಗೆ ಒಂದು ನಗು, ಸಾಮಾನ್ಯ ಒಂದು ನಗು ನಮ್ಮನ್ನ ಎಷ್ಟು ಚೆನ್ನಾಗಿ ಮುಂದೆ ತರುತ್ತೆ, ಜನಗಳ ಜೊತೆ ಆಗ್ಲಿ ನಮಗಾಗ್ಲಿ ಸ್ವತಃಕ್ಕೆ ಎಷ್ಟದು ಕೊಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಇನ್ಸಿಡೆಂಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು. ಏನಂತಂದ್ರೆ, ನಾವು ಸರ್ವಿಸ್ ಮಾಡ್ಬೇಕಾದ್ರೆ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಎವ್ರಿ ಇಯರ್ ಹೋಗ್ತೀವಿ. 1 to 14 years ತಮ್ಮ ಏನಾದ್ರು ಮೆಮೊರಿ. ಮತ್ತೊಂದು ಅಲ್ಲೊಂದು ಹುಡುಗ ನನಗೆ ಬಹಳ ಕನೆಕ್ಟಿವ್ ಆದ, ಪ್ರಜ್ವಲ್ ಅಂತ ಹೇಳಿ. ಅವನು 8th ಸ್ಟ್ಯಾಂಡರ್ಡ್ ಓದ್ತಿದ್ದ. ಅವ್ನು ನನ್ನ ನಂಬರ್ ತಗೊಂಡ. ಅವನೇನೋ ನನ್ನ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿದೆ. ಅವನು ಕೀಪ್ ಆನ್ ಮೆಸೇಜಸ್, ಅಮ್ಮ ನಿಮ್ಮನ್ನ ಭೇಟಿಯಾಗಿದ್ದು, ನೀವೊಂದು ನನ್ನನ್ನು ಮಾತಾಡ್ಸಿದ್ದು, ನೀವೊಂದು ಹೆಲ್ಪ್ ಮಾಡಿದ್ದು, ಐ ಆಮ್ ಸೋ ಹ್ಯಾಪಿ ಅಮ್ಮ ಅಂತೇಳಿ. ಅವನಿಗೆ ಅರ್ಧ ಕಾಯಿಲೆ ವಾಸಿ ಆಗ್ಬಿಟ್ಟಿದೆ. ಅವನ ಜೊತೆ ಒಡನಾಟ ನಾನು ಮಾಡಿದ್ದ, ನೋಡಿದ್ದು, ಮಾತಾಡಿದ್ದು ಮತ್ತೊಂದೆಲ್ಲಾನು. ಆಮೇಲೆ ಸರಿ ನಮ್ಮ ಒಂದು ಲಯನ್ಸ್ ಕ್ಲಬ್ಗೆ ಕರೆದು ಒಂದ್ ಸ್ವಲ್ಪ ಸಹಾಯ ಮಾಡಿದೆ. ಮತ್ತೆ ನನ್ನ ಒಂದು ಮೀಟಿಂಗ್ ನಲ್ಲಿ ಆನ್ ದಿ ಸ್ಪಾಟ್ ಅಲ್ಲಿರೋ ಅವ್ರಿಗೆಲ್ಲ ಒಂದು ಬಹಳ ಇದಾಗಿ ಅವನಿಗೆ ಇನ್ನಷ್ಟು ಸ್ವಲ್ಪ ದುಡ್ಡು ಕಲೆಕ್ಟ್ ಆಯ್ತು. ಅವನು ಆ ದಿನ ನನಗೆ, ಅಮ್ಮ ನಿಮ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ. ಒಂದು ಏನಪ್ಪಾ ಪ್ರಜ್ವಲ್ ಅಂದೆ. ಅಮ್ಮ ನೋಡಿ ಅಂತ ಹೇಳಿ ಒಂದು ಕೊಲೈಜ್ ಮಾಡ್ಕೊಂಡು ನನ್ನ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಆ ಒಂದು ಫೋಟೋ ಕೊಟ್ಟಾಗ ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ. ಈ ತರದ್ದು ನಿಜವಾಗ್ಲೂ ಹೇಗೆ ಹೇಳ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಈ ತರ ಕ್ಷಣಗಳನ್ನ ನಾವು ಕಳೀತಾ ಇದ್ರೆ ನಮ್ಮ ಜೀವನದಲ್ಲಿ ನಾವು ಬಹಳ ಎತ್ತರಕ್ಕೆ ಹೋಗ್ತೀವಿ. ನೀವ್ ಹೇಳಿದಾಗೆ ಇಷ್ಟೇ ಅಪ್ಪ ನಾವು ಕೂತ್ವಿ, ನಮ್ಗೇನು ಸಿಗ್ಲಿಲ್ಲ ಅನ್ನೋದಲ್ಲ. ಸೊ ನೀವ್ ಹೇಳಿದ್ದು ಕರೆಕ್ಟ್. ಸೊ ನೀವ್ ಹೇಳಿದಾಗೆ ಕೈಲಾದ ಮಟ್ಟಿಗೆ ಭಗವಂತ ನಮಗೆ ಕೊಟ್ಟಿರೋ ಒಂದು ಬುದ್ಧಿ ಶಕ್ತಿ ಏನೋ ಒಂದು ಇರೋದ್ರಲ್ಲಿ ನಾವು ಮಾಡ್ಕೊಂಡು ಹೋದಾಗ ಖಂಡಿತ ಅದು ಬಹಳ ಎಂಪವರ್ ಆಗತ್ತೆ ಮತ್ತೆ ಇನ್ನೊಬ್ಬರಿಗೂ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಶಾರದಾ ಮೇಡಮ್ ಹೇಳ್ಬೇಕು, ಅವ್ರು ಶೀಸ್ DC ಆಫ್ ವುಮೆನ್ ಎಂಪವರ್ಮೆಂಟ್ ಲಯನ್ಸ್ ಕ್ಲಬ್ ಅಲ್ಲಿ 317 ಹೇಗೆ ಅವರು ನಾವು ಸಪೋರ್ಟ್ ಮಾಡ್ತೀವಿ ಬಂದ್ರು. Women empowers another woman. If at all we fight and compete with other women, then we are not empowering. ಹಾಗಾಗಿ ಇನ್ನೊಬ್ರು ಅವ್ರು ಉದ್ದಾರ ಆಗ್ಬಿಟ್ರು ಅಂತ ಅನ್ಕೊಳ್ಳೋದ್ರ ಬದಲು ಲೆಟ್ ಅಸ್ ಹೆಲ್ಪ್ ದ ಅದರ್ಸ್. ಅದರಿಂದ ನಾವು ಸಹ ಬಹಳಷ್ಟು ಅನುಭವಿಸ್ತೀವಿ. ಗ್ಯಾರಂಟಿ. ನಿಮ್ ಜೊತೆ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಒಂದು ವಿಮೆನ್ ಎಂಪವರ್ಮೆಂಟ್ ನಮ್ಮಲ್ಲೇ ಇರುತ್ತೆ, ಅದು ಹೊರಗೆ ಬಂದಿರೋಲ್ಲ. ತಗೊಂಬರೋಣ, ನಮ್ಮ ಕೈನಲ್ಲಿ ಆದಷ್ಟು ನಾವು ಮಾಡೋಣ ಅಂತ ಒಂದು ನನ್ನ ಆಶಾ. ಮಾಡೋಣ ಖಂಡಿತ. ಶೋರ್. Thank you so much. Any other questions? Over to you. Any other questions? ಕೇಳಿ, ಯಾವುದೇ ತರ ಸಂಕೋಚ ಬೇಡ. ಯಾವುದೇ ತರ ಮಾನಸಿಕ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ, ಎಮೋಷನಲ್ ಪ್ರಾಬ್ಲಮ್ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನ ಸಾಲ್ವ್ ಮಾಡ್ಕೋಬೇಕು ನಿಟ್ಟಿನಲ್ಲಿ. ಈಗ ಮಹಿಳಾ ಇನ್ನು ಮದುವೆ ಆಗಿರೋಂಥ ಸಂದರ್ಭದಲ್ಲಿ ಅತ್ತೆ ಮನೆ ಅಲ್ಲಿ ಹೇಗೆ ಒಂದು ಟೆಂಪರ್ಮೆಂಟಲ್ ಇಶ್ಯೂಸ್ ಇರ್ತದೆ, ಸೊ ಅಲ್ಲಿ ಅಬ್ಯೂಸಸ್ ಇರುತ್ತೆ, ಅಥವಾ ಒಂದು ಡೊಮೆಸ್ಟಿಕ್ ವೈಲೆನ್ಸಸ್ ಇರ್ಬೋದು. ಅಂತ ಸಂದರ್ಭದಲ್ಲಿ ಹೇಗೆ ಒಬ್ಬ ವಿವಾಹಿತ ಮಹಿಳೆ ತನ್ನ ತಾನು ಕಾಪಾಡ್ಕೋಬಹುದು, ತನ್ನ ಮೆಂಟಲ್ ಹೆಲ್ತ್ ಅನ್ನ ಕಾಪಾಡ್ಕೊಬಹುದು ಅಂತ ತಮ್ಗೆ ತಾವು ಏನಾದ್ರೂ ಹೇಳಕ್ಕಾಗತ್ತಾ ಮೇಡಮ್? ಅದ್ರ ಬಗ್ಗೆ ಏನಾದ್ರು ಮಾಹಿತಿಯನ್ನ ಹಂಚ್ಕೊಳ್ಲಿಕ್ಕಾಗತ್ತಾ ಮ್ಯಾಮ್? ಪದ್ಮಾಕ್ಷಿ ಮ್ಯಾಮ್ ಹೇಳಿ. ಯಾವ್ದ್ರ ಬಗ್ಗೆ? ಡೊಮೆಸ್ಟಿಕ್ ವೈಲೆನ್ಸಸ್ to a married woman. By that time, what are the things to be taken care of by a married woman? If there are domestic violences from the parents-in-law, from the family. ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಮನೆಯಲ್ಲಿ ಆಗುವಂತ ಅವ್ರ ಮೇಲೆ ಆಗುವಂತ ಅವ್ರ ಹೆಚ್ಚನೆಗಳು. ಮೊದಲು ಹೌ ಟು ಟೇಕ್ ಕೇರ್ ಅಂದ್ರೆ ವಾಯ್ಸ್ ಔಟ್. ನನ್ಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಮೊದಲನೇ ಸರಿಯನ್ನೇ ನಾವು ವಾಯ್ಸ್ ಔಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಶಕ್ತಿ ಕೊಟ್ಟಿದ್ದಂತ ದೇವ್ರು, ಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳೋದು ವೆರಿ ಇಂಪಾರ್ಟೆಂಟ್.
ಅಷ್ಟು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಅಲ್ಲ, ಹೋಗಿ ಅವಾಗ ಏನಾಗ್ತದೆ ಅಂದ್ರೆ ನನಗೆ ಎದುರು ಉತ್ತರ ಮಾತಾಡ್ತೀಯ ನೀನು, ನನಗೆ ನೀನು ಬಾಯಿ ಮಾತಾಡ್ತೀಯ, ಬಾಯಿ ಕೊಡ್ತೀಯ ಅಂತ ಪ್ರಶ್ನೆಯನ್ನ ಆಗದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ಸತಿ ಹೆಣ್ಣು ಮಕ್ಕಳೇ ಈಗ ಕಾರಣಗಳಿಲ್ಲದೆ ಗಲಾಟೆಗಳು ಮಾಡುವಂತ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರನು ಅವ್ರ ಆ ಕಡೆ ವೈಲೆನ್ಸ್ ಮಾಡೋ ಸಾಧ್ಯತೆ ಇರುತ್ತೆ. ನಮ್ದು ತಪ್ಪಿದ್ರೆ ಸುಮ್ನಾಗೋಣ. ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಡೇ ಅನ್ನೇ ಅವ್ರು ಹೊಡಿಲಿಕ್ ಬಂದಿದ ತಕ್ಷಣ ಸೈಲೆಂಟ್ ಆಗಿರ್ಬೇಕು. ನೀನ್ ಹೆದರ್ತೆ ಕೊಡ್ತೀಯ ಅಂದ ತಕ್ಷಣ ಹೇಳ್ಬಿಡ್ತೀಯ ಅಂದ್ಬಿಟ್ಟ ತಕ್ಷಣ ಬಿಟ್ಬಿಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಸಹ ಒಂದ್ ಸತಿ ಏನೋ ಮಿಸ್ಟೇಕ್ ಆಯ್ತು ಅಂತ ಬಿಡ್ಬೋದು, ಆದ್ರೆ ಪದೇ ಪದೇ ಆಗ್ತಿರೋದನ್ನ ಮಿಸ್ಟೇಕ್ ಅಂತ ಅನ್ಕೊಂಡ್ ಬಿಡಕ್ಕಾಗಲ್ಲ. ಅವರೇ ನಮ್ಮ ಮೇಲೆ ಮಿಸ್ಟೇಕ್ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ವಾಯ್ಸ್ ಔಟ್ ಅಂಡ್ ಪ್ಲೀಸ್ ಟಾಕ್ ಟು ದ ಕನ್ಸರ್ನ್ ಪರ್ಸನ್. ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮನೆಯ ಮಂದಿಗೆ ಹೇಳೋದು ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕೀಪ್ ಕ್ವೈಟ್ ಅಂತ ಏನೂ ಇಲ್ಲ. ಮದುವೆ ಆಗ್ಬಿಟ್ಟಿದೀವಿ ಯಾರಿಗೂ ಹೇಳಂಗಿಲ್ಲ ಇಲ್ಲ. ಆಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ ಅಂದ್ರೆ ನೀವು ಎತ್ತು ಹೊಡಿರಿ ಅಂತ ನಾನು ಹೇಳ್ತಾ ಇಲ್ಲ. ನಾವ್ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಆ ಶಕ್ತಿ ಬರ್ಬೇಕು. ಅಯ್ಯೋ ನಾನ್ ಹಿಂಗೆ ಅಂತ ಹೇಳೋದ್ರ ಬದಲು ನೀವು ಮಾಡ್ತಾ ಇರೋದು ನನಗೆ ಇಷ್ಟ ಇಲ್ಲ ಅಂತ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದಾಗ ತುಂಬಾ ಡೊಮೆಸ್ಟಿಕ್ ವೈಲೆನ್ಸ್ ಕಡಿಮೆ ಆಗುತ್ತೆ. ಕೆಲವರಲ್ಲಿ ಸಾಕಷ್ಟು ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರ್ತಾರೆ, ಕೆಲವರಲ್ಲಿ ಸಾಕಷ್ಟು ಪ್ಯಾರನೋಯಿಕ್ ಪರ್ಸನಾಲಿಟೀಸ್ ಇರ್ತಾರೆ. ಬೇರೆ ಬೇರೆ ತರವಾದಂತ ಪರ್ಸನಾಲಿಟೀಸ್ ಇರೋರ್ಗು ಅವರಿಗೆ ಇನ್ನೊಬ್ರಿಗೆ ತೊಂದರೆ ಕೊಡೋದ್ರಲ್ಲೇ ಖುಷಿ ಸಿಗುತ್ತೆ. ಅಂಥ ವ್ಯಕ್ತಿತ್ವಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹೇಗೆ ಡೀಲ್ ಮಾಡ್ಬೇಕು ಅನ್ನೋದನ್ನ ಬಹಳಷ್ಟು ಮನೋವೈದ್ಯರಾಗ್ಲಿ ಬಹಳಷ್ಟು ಕೌನ್ಸಿಲಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಸುಮ್ಮನೆ ನನಗಾಗತ್ತೆ ಅಂತ ಹೇಳಿ ಮನೆ ಒಳಗಡೆ ಕುತ್ಕೊಳ್ಳೋಕೆ ಹೋಗ್ಬಿಡಿ, ಅಥವಾ ಸೈಲೆಂಟ್ ಆಗಿರೋದು ಬೇಡ. ಎಲ್ಲಾ ಕೇಸ್ಗಳನ್ನು ಹೋಗಿ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಫೈಲ್ ಮಾಡ್ಬಿಡಿ ಅಂತ ಹೇಳಕ್ಕಾಗಲ್ಲ. 1-2 ಸರಿ ಈ ತರ ಆದ್ರೆ ನೀವೇ ವಾಯ್ಸ್ ಔಟ್ ಮಾಡಿ ಮನೆಗೆ ಎಲ್ಲಿರೋ ವ್ಯಕ್ತಿಗಳಿಗೆ ಹೇಳೋದು ವೆರಿ ಇಂಪಾರ್ಟೆಂಟ್. ಏನೋ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಬದಲು ಸಂಸಾರದಲ್ಲಿ ಹಿಂಸೆ ಆಗ್ತಿದ್ರೆ ಅದನ್ನು ಸಹ ಹೊರಗಡೆ ಹೋಗಿ ಹೇಳಿ. ಎಷ್ಟೋ ಜನ ಹೇಳಲ್ಲ, ಅನ್ಭವಿಸ್ಕೊಂಡು ಸುಮ್ನಾಗ್ಬಿಡ್ತಾರೆ. ಹೇಳೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಶುರು ಮಾಡ್ಬೇಕು. ಇದಾದ ನಂತರ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಏನೇನಿದೆ ಮ್ಯಾರಿಡ್ ವುಮನ್ಗೆ ಅಂತ ಹೇಳಿ ಪುರುಷೋತ್ತಮ್ ಸರ್ ಅಪ್ಡೇಟ್ ಮಾಡ್ತಾರೆ. ಅದು ತಿಳ್ಕೊಂಡ್ ಬಂದ ಮೇಲೆ ತಕ್ಷಣ ಹೆದರ್ಸೋ ಅವಶ್ಯಕತೆ ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಇಫ್ ಯು ಡೋಂಟ್ ಲೈಕ್ ದ ರಿಲೇಶನ್ಶಿಪ್, ಇಫ್ ಯು ಆರ್ ಅನ್ಏಬಲ್ ಟು ಮ್ಯಾನೇಜ್ ದ ರಿಲೇಶನ್ಶಿಪ್, ನಿಮಗೆ ರಿಲೇಶನ್ಶಿಪ್ ಇಂದ ಹೊರಗಡೆ ಬರುವಂತ ಒಂದು ರೈಟ್ಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ನನ್ ಜೀವನ ಕಟ್ಕೊಂಡ್ಬಿಟ್ಟಿದೀನಿ, ಹಿಂಗೆ ಇರ್ಬೇಕು, ಅನ್ಭವಿಸ್ಕೊಂಡೆ ಇದ್ಬಿಡ್ಬೇಕು ಅಂತ ಏನು ಇರಲ್ಲ. ನಿಮಗೆ ಹೆಲ್ಪ್ಲೆಸ್ನೆಸ್ ಫೀಲ್ ಆಗ್ತಾ ಇದ್ರೆ ದಯಮಾಡಿ ವೈದ್ಯರಲ್ಲಿ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ. ತುಂಬಾ ಜನಕ್ಕೆ ಹೆಲ್ಪ್ಲೆಸ್ನೆಸ್ ಫೀಲ್ ಆಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಆದಾಗ. ನಮ್ ಕೈಲಿ ಏನೂ ಆಗಲ್ಲ ಅಂತ ನೆಗೆಟಿವಿಟಿ ಬಿದ್ದುಬಿಟ್ಟು ಬೇಜಾರು ಮಾಡ್ಕೊಳ್ಳೋದ್ರ ಬದಲು ಕೌನ್ಸಿಲಿಂಗ್ ಮಾಡಿಸ್ಕೊಳಕ್ ಹೋದಾಗ ಪ್ರತಿಯೊಂದು ವ್ಯಕ್ತಿಗೂ ಯಾವ ರೀತಿಯಲ್ಲಿ ಡೀಲ್ ಮಾಡ್ಬೇಕಾಗತ್ತೆ ಅನ್ನೋ ತರದಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ, ಅಥವಾ ಕೌನ್ಸಿಲಿಂಗ್ ಅಲ್ಲಿ ಹೇಳ್ತಾರೆ, ಥೆರಪೀಸ್ ಅಲ್ಲಿ ಹೇಳ್ತಾರೆ. ಐ ಆಮ್ ಹೆಲ್ಪ್ಲೆಸ್ ಅನ್ನೋ ಭಾವನೆಯನ್ನ ಬಿಟ್ಬಿಡಿ. ದಿಸ್ ಮೈ ಬಾಡಿ ಇಸ್ ಗಿವನ್ ಟು ದೆಮ್ ಟು ಹಿಟ್ ಮೀ ಅನ್ನೋದನ್ನು ಸಹ ತಲೆಯಿಂದ ತೆಗೆದಾಕ್ಬಿಡಿ. ಟು ನೋ ಅಟ್ ಆಲ್ ಇಟ್ಸ್ ಯುವರ್ ಬಾಡಿ, ಯು ಹ್ಯಾವ್ ಅ ಕಂಪ್ಲೀಟ್ ರೈಟ್ ಅಬೌಟ್ ಇಟ್. ಇದನ್ನ ಫಸ್ಟ್ ಆಕ್ಸೆಪ್ಟ್ ಮಾಡ್ಕೋಬೇಕು. ತುಂಬಾ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬಾ ತಗೊಂತಾರೆ. ಅಯ್ಯೋ ಡಾಕ್ಟ್ರೆ ಹೇಳ್ಬೇಕಾ ಬೇಡವಾ, ಅಯ್ಯೋ ನನ್ ಸರಿನಾ ತಪ್ಪಾ ಅನ್ನೋ ಒಂದು ದ್ವಂದ್ವದಿಂದ ಹೊರಗಡೆ ಬನ್ನಿ. ನಾವು ಇಷ್ಟೇ ಹೇಳೋದು, ತುಂಬಾ ಆ ಧೈರ್ಯವನ್ನು ತೆಗೆದು ಹೊರಗಡೆ ಬಂದು ಮಾತಾಡಿ, ವಾಯ್ಸ್ ಔಟ್ ಮಾತಾಡಿದ್ರೆ ಡೋಂಟ್ ಗಾಸಿಪ್ ಅಬೌಟ್ ದೆಮ್, ಟೆಲ್ ದೆಮ್ ಬ್ಯಾಕ್. ನಿಮಗೆ ಧೈರ್ಯ ಬಂದಿದೆ ಅಂತ ಒಂದ್ಸತಿ ಇಫ್ ಯು ಆನ್ಸರ್ ಬ್ಯಾಕ್, ಎಷ್ಟೋ ಸತಿ ವೈಲೆನ್ಸ್ ಗಳು ನಿಂತು ಹೋಗುತ್ತೆ. ಬಿಕಾಸ್ ದೇವ್ ಸ್ಟಾಪ್ ಟೇಕಿಂಗ್ ಯು ಫಾರ್ ಗ್ರಾಂಟೆಡ್, ದೇ ವಿಲ್ ನಾಟ್ ಟೇಕ್ ಯು ಫಾರ್ ಗ್ರಾಂಟೆಡ್. ಆ ಗ್ರಾಂಟೆಡ್ನೆಸ್ ನ ಕಡಿಮೆ ಮಾಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಆವಾಗ ಸಮಸ್ಯೆಗಳು ತಾನೇ ಕಡಿಮೆ ಆಗ್ತಾ ಹೋಗ್ತದೆ. ಮೊದಲನೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ತಂದೆ ತಾಯಿಗೆ ಹೇಳ್ತಾರೆ, ಮಕ್ಳು ಹೇಳ್ತಾರೆ, ಹೆಣ್ಮಕ್ಳು ತಂದೆ ತಾಯಿ ತಿಳಿಸ್ತಾರೆ ಈ ತರ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ತಂದೆ ತಾಯಿ ಅಂದ್ರು, ಈಗ ಅವರನ್ನ ನಾವು ಪ್ರಶ್ನೆ ಮಾಡಿದ್ರೆ ನೀನೊಂದ್ ಮಾತಾಡಿರ್ತೀಯ, ಅವ್ರೊಂದ್ ಮಾತಾಡಿರ್ತಾರೆ. ಸೊ ಅದನ್ನ ನಾವು ನೋಡಿರೋದಿಲ್ಲ, ವಿಟ್ನೆಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಸಹಿಸ್ಕೊಂಡು ಹೋಗ್ಬೇಕಮ್ಮ, ಇಲ್ಲ ಅಂತಂದ್ರೆ ಮದ್ವೆ ಸಂಬಂಧ ಮುರಿದೋಗುತ್ತೆ ಅಂತ ಇದ್ಬಿಡೋ ಅಂತದ್ದು. ಅದು ಸರಿನಾ ತಪ್ಪಾ ಅಂತ ಹೇಳಿ. ಇಲ್ಲ, ಸಹಿಸ್ಕೊಂಡು ಹೋಗ್ಬೇಕು ಅನ್ನೋದು ಬೇರೆ ಎರಡ್ ತರ ಇರುತ್ತೆ. ಕೆಲವ್ರಿಗೆ ಮಾನಸಿಕವಾದಂತ ಸಮಸ್ಯೆಗಳಿರುತ್ತೆ. ಐ ಅಗ್ರಿ, ಅವ್ರು ಹಂಗ್ ಬಿಹೇವ್ ಮಾಡ್ತಾರೆ. ಇನ್ಹ್ಯೂಮನ್ ಬಿಹೇವಿಯರ್ಸ್ ಎಲ್ಲ ಮಾಡಿರ್ತಾರೆ, ಕ್ರೂಯಲ್ ಬಿಹೇವಿಯರ್ಸ್ ಎಲ್ಲ ಮಾಡಿರ್ತಾರೆ. ಆ ತರ ಇದ್ದಾಗ ಸುಮ್ನೆ ತಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಏನು ಇರಲ್ಲ, ಅಥವಾ ಬಿಟ್ಬಿಡ್ಬೇಕು ಒಂದೇ ಅಂತಾನೂ ಇರಲ್ಲ. ಹೌ ಟು ಡೀಲ್ ವಿತ್ ದೆಮ್. ಆ ವ್ಯಕ್ತಿಗಳಿಗೆ ಸ್ಟಿಗ್ಮಾ ಅಂತ ಹೇಳಿ, ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳಿ, ಈಗ ಮದ್ವೆ ಆ ವ್ಯಕ್ತಿಗಳಲ್ಲಿ ಮಾನಸಿಕ ಸಮಸ್ಯೆಗಳು ಇರ್ತವೆ. ಅವ್ರನ್ನ ವೈದ್ಯರಲ್ಲಿ ಹೋಗಿ ತೋರಿಸುವಂತ ಕೆಲಸವನ್ನ ಮಾಡ್ಬೇಕು. ಅದ್ರ ಬಿಟ್ಬಿಟ್ಟು ನೀವು ಸುಮ್ನೆ ಇದ್ಬಿಡು ಅಲ್ಲ. ಯು ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್ ಅಗೇನ್ಸ್ಟ್ ಇಟ್. ಅದನ್ನ ಮಾಡೋದು ವೆರಿ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಕೆಲವ್ರು ಹೇಳ್ತಾರೆ, ನನ್ನ ಮನೇಲಿ ಗಲಾಟೆ ಮಾಡ್ತಿದ್ದೆ, ನನ್ನ ಹೆಂಡತಿ ಹತ್ರ ಗಲಾಟೆ ಮಾಡ್ತಿದ್ದೆ, ಈಗ ಅವಳು ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ ಡಾಕ್ಟ್ರೆ, ಈಗ ಮೆಡಿಸಿನ್ ತಗೊಂತ ಟ್ರೀಟ್ಮೆಂಟ್ ತಗೊಂತ ಚೆನ್ನಾಗಿದ್ದೀನಿ ಅಂತ ಹೇಳಿರೋರು ಇದ್ದಾರೆ. ಸೊ ಹಾಗಾಗಿ
ನಿಮ್ಮ ಮನೆಯಲ್ಲಿ ವೈಲೆನ್ಸ್ ಆಗ್ತಿದೆ ಅಂದ ತಕ್ಷಣ ಎಲ್ಲಾ ರಿಲೇಶನ್ಶಿಪ್ಸ್ ಬಿಟ್ಬಿಡಿ ಅಂತ ಹೇಳಕ್ಕಾಗಲ್ಲ. ಅವರಲ್ಲಿ ಏನು ರೂಟ್ ಕಾಸ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಐಡೆಂಟಿಫೈ ಮಾಡಿ, ಅಥವಾ ಸುಮ್ನೆ ಬಾಯಿ ಮುಚ್ಕೊಂಡು ಇದ್ಬಿಡು. ನಾನು ಅವಾಗಲೇ ಹೇಳಿದೆ, ಸುಮ್ನೆ ಬಾಯಿ ಮುಚ್ಕೊಂಡು ಇದ್ಬಿಡು, ಅನ್ಸರ್ಸ್ಕೊಂಡು ಹೋಗ್ಬಿಡು, ಅವೆಲ್ಲ ಅಲ್ಲ. ಏನ್ ಸಮಸ್ಯೆ ಇದೆ ಅದನ್ನ ಐಡೆಂಟಿಫೈ ಮಾಡಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸೋದು ಸರಿಯಾದ ವಿಚಾರ. ಅಥವಾ ಅವ್ರ ಜೊತೆ ಬದುಕಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸ್ಟೇ ಅಪಾರ್ಟ್. ಕೆಲವೊಂದು ಬಿಹೇವಿಯರ್ಸ್ಗೆ ಟ್ರೀಟ್ಮೆಂಟ್ ಇದೆ, ಕರ್ಕೊಂಡು ಹೋಗಿ. ಅವ್ರಿಗೆ BPD ಇದೆಯಾ, ಅಡಿಕ್ಷನ್ಸ್ ಇದೆಯಾ, ಎಲ್ಲವನ್ನೂ ನೋಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು, ಕೆಲವು ಹೆಣ್ಣು ಮಕ್ಳು ಅವ್ರು ಒಂದ್ ಮಾತಾಡಿದ್ರೆ ಇವರೇ ಪ್ರವೋಕೆ ಆಗಿ ಮಾತಾಡುವಂತ ಹೆಣ್ಮಕ್ಳು ಸಹ ಇರ್ತಾರೆ. ಅದಕ್ಕೆ ಜಗಳಗಳು ಜಾಸ್ತಿನೇ ಆಗ್ತಾ ಹೋಗ್ತವೆ. ನಾವು ಐ ಜಸ್ಟ್ ಡೋಂಟ್ ಸೇ ಇಟ್ಸ್ ಓನ್ಲಿ ಫ್ರಮ್ ಒನ್ ಸೈಡ್. ಇವರು ಸಹ ಸುಮ್ಮನೆ ಇದ್ರೆ ಎಷ್ಟೋ ಸಮಸ್ಯೆಗಳು ಸುಮ್ಮನಾಗೋಗ್ತವೆ. ನಾವು ಅದನ್ನೇ ಹೇಳುದು, ಹ್ಯಾವ್ ಕಂಟ್ರೋಲ್ ಓವರ್ ಯೋರ್ ಎಮೋಷನ್ಸ್ ಟು. ಅದು ಇಂಪಾರ್ಟೆಂಟ್. ಈ ಸೋಷಿಯಲ್ ಸ್ಟಿಗ್ಮಾಸ್, ಈಗ ಮದ್ವೆನ ನೀನು ಆಯ್ತು, ಗಂಡ ಸರಿ ಇಲ್ವಾ, ಅಥವಾ ಅವರ ಏನು ಅತ್ತೆ ಮಾವ ಸರಿ ಇಲ್ವಾ, ಡಿವೋರ್ಸ್ ತಗೊಂಡ್ಬಿಡೋವಂಥದ್ದು, ಆ ಒಂದು ಸ್ಟೆಪ್ ತುಳಿಯುವಂಥದ್ದು, ತುಳಿದಾದ ನಂತರ ನೀನ್ ಯಾರ ನೆಕ್ಸ್ಟ್ ಮದ್ವೆ ಮಾಡ್ಕೋತಾರೆ, ಈ ನಿಟ್ಟಿನಲ್ಲಿ ಏನು ಯಾವ ರೀತಿಯ ಕ್ರಮವನ್ನ ತಗೋಬೇಕಾಗ್ತದೆ? ಇದು ಒಂದು ಹುಡುಗಿಯ ಇಂಡಿವಿಜುವಲ್ ಚಾಯ್ಸ್. ಅದು ನಾನು ಹೋಗಿ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೊವೋಕ್ ಹರ್ ಟು ಡೂ ದಟ್. ಐ ಆಮ್ ಶೋರ್ ನೀವು ಮಾಡಲ್ಲ. ಅದು ಅವ್ರ ಇಂಡಿವಿಜುವಲ್ ಚಾಯ್ಸ್. ನಾನು ಇದನ್ನ ಈ ಮದ್ವೆನ ನಿಭಾಯಿಸ್ತೀನಾ ಇಲ್ವಾ, ಈ ವ್ಯಕ್ತಿ ಜೊತೆ ಬದುಕ್ತೀನಾ ಇಲ್ವಾ ಅನ್ನೋದನ್ನ ಅಬ್ಸಲ್ಯೂಟ್ ಇಂಡಿವಿಜುವಲ್ ಚಾಯ್ಸ್. ಇಲ್ಲ ಆಗಲ್ಲ ಅಂತಂದ್ರೆ ಬಿಟ್ಟು ಬನ್ನಿ, ನೋ ಪ್ರಾಬ್ಲಮ್. ಅದಕ್ಕೆ ನೀವು ಸರಿಯಾದ ಗೈಡೆನ್ಸ್, ಲಾಯರ್ಸ್ ಕೊಡಿ, ಅಡ್ವೈಸಸ್ ಏನ್ ಬೇಕಾಗುತ್ತೋ ಅದನ್ನ ನೀವು ಕೊಡಿ. ಆದರೆ ಬಿಟ್ಟು ಬಂದ ಮೇಲೆ ಇನ್ನೂ ಬೇರೆ ಬೇರೆ ತರದ ಸಮಸ್ಯೆಗಳು ಇರ್ತವೆ, ಅದನ್ನ ನಾವು ಅನಲೈಸ್ ಮಾಡಿರಲ್ಲ. ಸೊ ಹಾಗಾಗಿ ಈ ತರದ ಸ್ಟ್ರಾಂಗ್ ಡಿಸಿಷನ್ ತಗೊಳಕ್ಕೂ ಮುಂಚೆ ಇನ್ಸ್ಟೆಂಟ್ ಆಗಿ ಡಿಸಿಷನ್ ಎಲ್ಲ ತಗೊಳ್ಳೋದು ಬೇಡ. ಸಮಾಧಾನವಾಗಿ ಕೂತು, ಇಲ್ಲ ನನ್ನ ಕೈಲಿ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಅನ್ಸುವಂತ ರಿಲೇಶನ್ಶಿಪ್ಸ್ ಅಲ್ಲಿ ಇರೋದಂತೂ ಬೇಡವೇ ಬೇಡ. ಹೊರಗಡೆ ಬರ್ಬೋದು. ಸ್ಟಿಗ್ಮಾ ಇಟ್ಸ್ ಆಲ್ಮೋಸ್ಟ್ ಸ್ಟಿಗ್ಮಾ ಇಸ್ ಆಲ್ಮೋಸ್ಟ್ ಗೆಟಿಂಗ್ ಎರಾಡಿಕೇಟೆಡ್. ಈ ತರ ಈಗೆಲ್ಲ ಉಲ್ಟಾ ಹೊರಬಿಟ್ಟಿದ್ದಾರೆ. ಚಿಕ್ಕ ಕಾರಣಗಳಿಗೂ ಹೆಣ್ಮಕ್ಳು ಹೋಗಿ ನಾನು ಡೈವರ್ಸ್ ತಗೊಂತೀನಿ ಅಂತ ಹೇಳೋ ತರದಲ್ಲಿ ಇವಾಗಿದ್ದಾರೆ. ಸೊ ಹಾಗಾಗಿ ದ ಪೆಂಡುಲಮ್ ಇಸ್ ಆಸಿಲೇಟಿಂಗ್ ಆನ್ ಬೋತ್ ದ ಸೈಡ್ಸ್. ಎಕ್ಸ್ಕ್ಯೂಸ್ ಮೀ. ಸೊ ಸಬಲೀಕರಣಕ್ಕೆ ಬಂದಾಗ ನೀವು ಅನುಭವಿಸ್ಕೊಂಡೇ ಇರಬೇಕು ಅಂತ ಏನೂ ಇಲ್ಲ. ಆದರೆ ಚಿಕ್ಕ ಕಾರಣನೇ ಇಲ್ವಾ, ಎಲ್ಲವನ್ನು ಅರ್ಥ ಮಾಡ್ಕೊಂಡು ನೀವು ಡೈವರ್ಸ್ಗೆ ಹೋಗ್ಬೇಕಾಗತ್ತೆ. ಅಯ್ಯೋ ನೀನ್ ಡೈವರ್ಸ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಇನ್ನೊಬ್ರು ಅನ್ಕೋತಾರ, ಇನ್ನೊಬ್ರು ನನ್ಗೆ ಅಂತಾರ, ನಾನು ಇಲ್ಲಿ ಇರ್ಬೇಕು ಅನ್ನೋದು ಯೋಚನೆ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಈಗ ಸಮಾಜ ಸಾಕಷ್ಟು ಮುಂದುವರೆದಿದೆ. ರಿಮ್ಯಾರೇಜಸ್ಗಳು ಆಗ್ತಾನೆ ಇದೆ. ರಿಮ್ಯಾರೇಜ್ ಆದ್ಮೇಲೆ ಚೆನ್ನಾಗಿರೋರು ಇರ್ತಾರೆ. ನಿಮ್ಮ ಮನೆಯ ವ್ಯಕ್ತಿಯಲ್ಲಿ ವ್ಯಕ್ತಿತ್ವದ ದೋಷಗಳಿದ್ದಾಗ ಅದು ಚೇಂಜೇ ಆಗಲ್ಲ ಅಂತ ಡಾಕ್ಟರ್ಗಳು ಹೇಳಿದಾಗ, ಏನೇನೋ ಮಾಡಕ್ಕೆ ಆಗಲ್ಲ ಅಂದಾಗ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಅ ಸ್ಟೆಪ್. ಬಟ್ ಥಿಂಕ್ ಮೆನಿ ಟೈಮ್ಸ್ ಬಿಫೋರ್. ಆ ಪ್ರೋಸ್ ಅಂಡ್ ಕಾನ್ಸ್ ಅನ್ನು ಅಸೆಸ್ ಮಾಡಿ ಈ ತರದ ಸ್ಟೆಪ್ ಗಳನ್ನ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ಸ್ಟಿಗ್ಮಾ ಯು ಕ್ಯಾನ್ ಗೆಟ್ ಎನಿ ಟೈಮ್ ಇರಾಡಿಕೇಟೆಡ್. ಬದುಕು ಮುಂದೆ ಡೆಫಿನೆಟ್ಲಿ ಚೆನ್ನಾಗಿರೋರು ಬಂದೇ ಬರ್ತಾರೆ. ಎಷ್ಟೋ ಜನ ನಮ್ಗೆ ಬೇಡ ಇಂಡಿವಿಜುವಲ್ ಆಗಿ ಖುಷಿಯಾಗಿರ್ತೀವಿ ಅಂತವನ್ನು ಬದುಕೋರು ಇರ್ತಾರೆ. ಸೊ ಇಟ್ಸ್ ಅನ್ ಅಬ್ಸಲ್ಯೂಟ್ ಇಂಡಿವಿಜುವಲ್ ಚಾಯ್ಸ್. ಸೊ ನನ್ನ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಳ್ಳೋದ್ರ ಬದಲು ಸರಿಯಾದ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋದು ಬೆಟರ್. ಸುಮ್ನೆ ಕೆಲವರೆಲ್ಲ ಇನ್ಸ್ಟಂಟೇನಿಯಸ್ ಆಗಿ ತಗೊಂಡ್ಬಿಟ್ಟು ಅಯ್ಯೋ ಅವರೇ ಎಷ್ಟೋ ಚೆನ್ನಾಗಿದ್ರು ಇವ್ರು ಸರಿಗಿರ್ಲಿಲ್ಲ ಅಂತ ಹೇಳೋದೆಲ್ಲವೂ ಇರ್ತವೆ. ಸರಿ ತಪ್ಪುಗಳನ್ನ ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ಮನೆ ಮಂದಿಯೆಲ್ಲ ಜೊತೆ ಡಿಸ್ಕಸ್ ಮಾಡಿ ಮುಂದುವರಿಯೋದು ಇಸ್ ಓಕೆ, ನೋ ಪ್ರಾಬ್ಲಮ್. ಅದರಲ್ಲಿ ಸಮಸ್ಯೆಗಳಿಲ್ಲ ಅನ್ಸುತ್ತೆ. ನೀನ್ ಸುಮ್ನೆ ಅನುಭವಿಸ್ಕೊಂಡೇ ಜೀವನ ಪರ್ಯಂತ ಇದ್ಬಿಡು ಅಂತಾನು ನಾವು ಹೇಳಕ್ಕಾಗಲ್ಲ. ಸ್ಟಿಗ್ಮಾ ಇಸ್ ಆಕ್ಚುಲಿ ಗೆಟಿಂಗ್ ರಿಯಲಿ ಬೆಟರ್. ಈಗ ಕೆಲವರೆಲ್ಲ ಸುಮ್ಮನೆ ಡಾಕ್ಟ್ರೇ ನನಗೆ ದಿನಾ ಹೊಡಿತಾರೆ ಅಂತ ಹೇಳುವಂತವ್ರು ಆಗದೇ ಇಲ್ಲ ಅಂತಾನೆ ಬಿಟ್ಬಿಟ್ಟಿರೋರು ಇದ್ದಾರೆ. ಅದು ಬಹಳಷ್ಟು 45 years 50 yearsಗೆಲ್ಲೂ ಹೆಣ್ಮಕ್ಳು ಡೈವರ್ಸ್ಗಳನ್ನ ತಗೊಂಡಿರೋದು ಸಹ ನಾವು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರ ವಿನಿಮಯ ಆಯ್ತು ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು ಸೂಕ್ಷ್ಮ ವಿಚಾರಗಳು ಸಹ ಇಲ್ಲಿ ವಿನಿಮಯ ಆಯ್ತು. ಸಂಬಂಧಗಳನ್ನ ಹೇಗೆ ನಿಭಾಯಿಸ್ಬೇಕು ಮತ್ತು ಸಂಬಂಧಗಳಲ್ಲಿ ಏನು ವ್ಯಕ್ತಿತ್ವದಲ್ಲಿರುವಂತಹ ದೋಷಗಳನ್ನ ಏನು ಮನೋವೈದ್ಯರ ಕಡೆ ಏನು ಸಂಪರ್ಕಿಸಿ ಅವ್ರ ಕಡೆ ಸಮಾಲೋಚನೆಯನ್ನ ತಗೊಂಡು ಕೌನ್ಸಿಲಿಂಗ್ ಅನ್ನ ತಗೊಂಡು ಅಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನ ಏನು ಸರಿಯಾದ ರೂಪದಲ್ಲಿ ತರಿಸ್ಕೊಂಡು ಜೀವನವನ್ನ ಮಾಡಬೇಕು. ಸೋಷಿಯಲ್ ಸ್ಟಿಗ್ಮಾ ಇತ್ತೀಚಿನ ದಿನಗಳಲ್ಲಿ ಆದಷ್ಟು ಕಡಿಮೆ ಆಗ್ತಾ ಇದೆ. ಮದ್ವೆ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಅಯ್ಯೋ ನನ್ನ ಹಾಡ್ಕೊಂಡ್ಬಿಡ್ತಾರೆ ಅನ್ನೋದೆಲ್ಲವೂ ಈಗ ಅದು ಎರಾಡಿಕೇಟ್ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. ಸೊ ಇಷ್ಟು ಹೊತ್ತು ನಮ್ ಜೊತೆಗೆ ಮತ್ತೊಂದು ಪಾಯಿಂಟ್ ಆಡ್ ಮಾಡ್ಬೇಕು. ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ನೀವು ಬುದ್ಧಿ ಹೇಳ್ಕೊಡ್ಬೇಕಾದ್ರೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ವೆರಿ ಗುಡ್, ಅದನ್ನ ಚೆನ್ನಾಗಿ ಹೇಳ್ಕೊಡಿ, ನಾವು ಬೇಡ ಅಂತ ಹೇಳಲ್ಲ. ಅತ್ತೆ ಮಾವನ ಮೇಲೂ ಅಷ್ಟೇ ಪ್ರೀತಿಯನ್ನು ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಕಾರಣಗಳಿಗೆ ಅತ್ತೆ ಮಾವ ಜೊತೆಗಿದ್ದಾರೆ ಅಂತಾನೆ ಡೈವರ್ಸ್ ತಗೊಳ್ಳೋದು ಅಥವಾ ಬೇರೆ ಕಡೆ ಹೋಗೋದು ಇರುತ್ತೆ.
ಅವರು ಸಹ ಮನುಷ್ಯರು, ಅವರನ್ನು ಪ್ರೀತಿನ ನೋಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಆ ಥರದ ಎಜುಕೇಶನ್ ದಟ್ ಆಲ್ಸೋ ನಾವು ದೋಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಆಲ್ಸೋ ಟು ಸ್ಟಾರ್ಟ್ ಅನ್ಸುತ್ತೆ. ಮದುವೆ ಮಾಡ್ಕೊಂಡು ಹೋಗು ಅತ್ತೆ ಮಾವನ್ ಬಿಟ್ಬಿಡ್ಬೇಕು ನಾವು ಅಂತ ಹೇಳೋದು ಬೇಡ. ಮೇ ಬಿ ಸ್ಟಾರ್ಟ್ ಲುಕಿಂಗ್ ಅಟ್ ದೆಮ್ ಆಲ್ಸೋ ಎಸ್ ನಾರ್ಮಲ್ ಪೀಪಲ್. ಲುಕ್ ಅಟ್ ಯುವರ್ ಇನ್ಲಾಸ್ ಆಲ್ಸೋ ಎಸ್ ನಾರ್ಮಲ್ ಪೀಪಲ್. ಸಾಕಷ್ಟು ಸಮಸ್ಯೆಗಳು ಅವರನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡಾಗ ಎಷ್ಟೋ ಡೈವರ್ಸ್ಗಳನ್ನ ಸ್ಟಾಪ್ ಮಾಡ್ಬೋದು. ಸೊ ಪ್ರಾಬಬ್ಲಿ ದಿಸ್ ಆಲ್ಸೋ ಸಮಥಿಂಗ್ ಹ್ಯಾಸ್ ಟು ಗೆಟ್ ಎಜುಕೇಟೆಡ್. ನಾವೆಲ್ಲರೂ ಕೆಟ್ಟವರು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನಮ್ಮ ಫ್ಯಾಮಿಲಿಗಳಲ್ಲಿ ಈಗಲೂ ಸಪೋರ್ಟ್ ಮಾಡೋರು ಸಹ ಇದ್ದಾರೆ. ಸೊ ಹಾಗಾಗಿ ಬರೀ ಎಲ್ಲೋ ಟಿವಿಯಲ್ಲಿ ಅತ್ತೆಯನ್ನು ನೋಡಿದ್ರು, ಯಾವ್ದೋ ಒಂದು ಬೇರೆ ವಿಚಿತ್ರವಾದಂತ ರಾಂಗು, ಎಲ್ಲಾ ಸಿಸ್ಟರ್ಗಳು ರಾಂಗು ಅಂತ ಹೇಳಿ ಹೇಳೋದ್ರ ಬದಲು ನಿಜವಾಗ್ಲೂ ಒಳ್ಳೆಯವರು ಸಖತ್ ಸಪೋರ್ಟ್ ಮಾಡೋರೆಲ್ಲ ಇರ್ತಾರೆ. ಸೊ ಯಾರದೋ ಒಪಿನಿಯನ್ಸ್ ಗಳಲ್ಲಿ ನಿಮ್ಮ ಬದುಕುಗಳನ್ನ ಹಾಳು ಮಾಡ್ಕೋಬೇಡಿ. ಈ ತರದ ಎಂಪವರ್ಮೆಂಟ್ಸ್ ಪ್ರೋಗ್ರಾಮ್ಸ್ ಜಾಸ್ತಿ ಆಗ್ಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಮತ್ತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಅವಳು ನೋಡಿದ್ರೆ ಅಂತ ಸೀರೆ ತಗೊಂಡ್ಲು, ಅಂತ ಕಾರಲ್ಲೇ ಓಡಾಡ್ತಾರೆ, ಅಷ್ಟೊಂದು ಆಸ್ತಿ ಇದೆ ಅವ್ರಿಗೆ, ತನ್ನ ಗಂಡ ಈ ತರ ಎಲ್ಲ ಮೋಜು ಮಸ್ತಿಯನ್ನ ಮಾಡ್ತಾರೆ, ನನ್ನ ಗಂಡ ಏನು ಮಾಡೋದಿಲ್ಲ ಅನ್ನೋ ಒಂದು ಮನೋಭಾವ ಇದೊಂದು 15 ದಿನದ ಶಿಬಿರ ಅಂತಾನೆ ಮಾಡ್ಬೇಕು ನೀವು. ನೆಕ್ಸ್ಟ್ ರಿಲೇಶನ್ಶಿಪ್ಸ್ ಅನ್ನ ಹ್ಯಾಂಡ್ ಮ್ಯಾನೇಜ್ ಮಾಡ್ಬೇಕು ಅಂತ ಪ್ರತಿ ದಿನಾನು ಹೌ ಟು ಬಿ ಹ್ಯಾಪಿ ವಿತ್ ಯುವರ್ ಹಸ್ಬೆಂಡ್ ಅಂತ, ಹೌ ಟು ಬಿ ಹ್ಯಾಪಿ ವಿತ್ ಯುವರ್ ವೈಫ್ ಅಂತ ಹೇಳಿ ಸಾಕಷ್ಟು ಚಿಕ್ಕ ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿ ಇವನ್ ಸರಿ ಇಲ್ಲ ಅವಳು ಸರಿ ಇಲ್ಲ ಅಂತ ಹೇಳೋದನ್ನ ನಾವು ಪ್ರಾಬಬ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಈ ತಿಂಗಳಾದ್ರೂ ಮುಗಿಯೋದೇ ಇಲ್ಲ. ಮೊದಲನೇದು ಸ್ಟಾಪ್ ಕಂಪ್ಯಾರಿಸನ್, ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ಇವೆಲ್ಲ ಏನ್ ಹಳೆ ಕಾಲದಲ್ಲಿ ಹೇಳ್ಕೊಡ್ತಾ ಇದ್ರು ಅದೆಲ್ಲವನ್ನು ನನ್ನ ಲಿಮಿಟೇಷನ್ಸ್ ಅನ್ನ ಅರ್ಥ ಮಾಡ್ಕೋ, ಅಥವಾ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ದುಡಿರಿ, ಇನ್ನೊಬ್ರು ಕಂಪ್ಲೇಂಟ್ ಮಾಡ್ಕೊಂಡು ಡಿಪ್ರೆಷನ್ ಹೋಗ್ಬೇಡಿ, ಇವೆಲ್ಲವನ್ನು ಸಹ ಕೌನ್ಸಿಲಿಂಗ್ ಅಲ್ಲಿ ಹೇಳಿರ್ತಾರೆ. ಸೊ ಅವಾಗ ಅಲ್ಲಿ ಹೇಳ್ತಾರೆ ಹೂ ಕರೆಕ್ಟ್ ನೀವು ಹೇಳಿದ್ದು ಅಂತ ಹೇಳಿ. ಸೊ ಪ್ರಾಬಬ್ಲಿ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಇನ್ಕ್ಲೂಡ್ ಆಲ್ ಸಚ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಟೋಲ್ಡ್ ಇನ್ ಅ ಮಚ್ ಲಾರ್ಜರ್ ಸ್ಕೇಲ್ ಅನ್ಸುತ್ತೆ. ಹೌದು ಮೇಡಮ್, ರಿಲೇಶನ್ಶಿಪ್ ಸೈನ್ಸ್ ಅಂತ ನಾವು ಹೇಳ್ಬೋದಮ್ಮ. No, definitely it's an art, it's a science, it's everything. It's chemistry, physics, biology, ಎಲ್ಲ ಪ್ರೋಸೆಸ್ ರಿಲೇಶನ್ಶಿಪ್ ಅರ್ಥ ಮಾಡ್ಕೊಳ್ಳೋಕೆ ಪೇಷನ್ಸ್ ಇರಬೇಕು. ಎಲ್ಲವನ್ನೂ ಈಗ ಒಂಥರ ಸಾಗರ್ ಫಾಸ್ಟ್ ಫುಡ್ ಅಲ್ಲಿ ಸಿಗುವಂತ ಊಟ ಅಲ್ಲ, ಹಿಂಗ್ ಪಟ್ಟಂತ ರೆಡಿಮೇಡ್ ಮಿಕ್ಸ್ ಹಾಕ್ಬಿಟ್ಟು ದೋಸೆ ಬಂದ್ಬಿಡಕ್ಕೆ. ಅದು ಹದವಾಗಬೇಕು, ರಿಲೇಶನ್ಶಿಪ್ಗೆ ಟೈಮ್ ಕೊಡಬೇಕು, ಕಮ್ಯುನಿಕೇಶನ್ ಬೆಳಿಬೇಕು, ನಾನು ಏನು ಅನ್ನೋದನ್ನ ನನ್ನ ಸ್ಪೌಸ್ಗೆ ಅರ್ಥ ಆಗ್ಬೇಕು, ಅವ್ರು ಏನು ನನಗೆ ಅರ್ಥ ಆಗ್ಬೇಕು. ಇವೆಲ್ಲವೂ ಒಂದೇ ತಿಂಗಳು 2 ತಿಂಗಳೆಲ್ಲ ಆಗಲ್ಲ, 3 ತಿಂಗಳಿಗೆಲ್ಲ ಡೈವರ್ಸ್ ಬರೋರೆಲ್ಲ ಇರ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ಲೈಫ್ ಟೈಮ್ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವರೆಲ್ಲ ಗಾನ್ ಕೇಸ್ಗಳು ಅಂತ ಗೊತ್ತಾಗ್ಬಿಡುತ್ತೆ, ಆವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಕೆಲವು ತುಂಬಾ ಒಳ್ಳೆ ವ್ಯಕ್ತಿಗಳು ಇರ್ತಾರೆ, ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಮಸ್ಯೆ ಇರ್ತವೆ. ಇವೆಲ್ಲವೂ ಇಟ್ ಟೇಕ್ಸ್ ಟೈಮ್. ಸೊ ಗಿವ್ ಟೈಮ್ ಫಾರ್ ರಿಲೇಶನ್ಶಿಪ್ಸ್, ವೆರಿ ಇಂಪಾರ್ಟೆಂಟ್. ಇದು ಯಾವುದು ಗಾನ್ ಕೇಸ್ ಮೇಡಮ್? ತಾವು ಎಲಾಬ್ರೇಟ್ ಮಾಡ್ತೀರಿ? ಗಾನ್ ಕೇಸ್ ಇಬ್ಬರೂನು ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರೋ ಸಾಧ್ಯತೆ ಇರ್ತವೆ. ಗಂಡ ಹೆಂಡತಿ ಇಬ್ರು, ಅವರಲ್ಲೇ ಒಂಥರದ ವ್ಯಕ್ತಿತ್ವ ದೋಷ ಇರುತ್ತೆ, ಇವರಲ್ಲೇ ಒಂಥರದ ವ್ಯಕ್ತಿತ್ವ ದೋಷ ಇರುತ್ತೆ. ಇವರು ಯಾರ ಮಾತು ಕೇಳಲ್ಲ, ಅವರು ಯಾರ ಮಾತು ಕೇಳಲ್ಲ. ಆ ಥರದ ಎಕ್ಸ್ಟ್ರೀಮ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಕೇಸಸ್ ಅಲ್ಲಿ ಇದ್ದಾಗಲೇ ಅವ್ರಿಬ್ರಿಗೂ ಜೊತೆಗೆ ಬದುಕಕ್ಕೆ ಆಗಲ್ಲ ಅನ್ನೋ ಸಾಧ್ಯತೆ ಆಗುತ್ತೆ. ಅದರ್ವೈಸ್ ದೇರ್ ಆರ್ ಪೀಪಲ್ ವಿತ್ ಒಪಿನಿಯನ್, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್. ಎರಡು ಬೇರೆ ಬೇರೆ ಫ್ಯಾಮಿಲಿಯಿಂದ ಬಂದವರು ಜೊತೆಗೆ ಇರ್ಬೇಕಾಗತ್ತೆ ಅಂದ್ರೆ ಇಬ್ರನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ರೆಡ್ ಇಷ್ಟನೋ, ಬ್ಲ್ಯಾಕ್ ಇಷ್ಟನೋ, ಅವ್ರಿಗೆ ಅನ್ನ ಇಷ್ಟನೋ, ಚಪಾತಿ ಇಷ್ಟನೋ, ಇವೆಲ್ಲ ಅರ್ಥ ಮಾಡ್ಕೊಳ್ಳೋ ಟೈಮು ಬೇಕು. ಅರ್ಥ ಮಾಡ್ಕೊಂಡು ಅಕಾಮಡೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲ ನೀನ್ ನನ್ನ ಮಾತೇ ಕೇಳಬೇಕು ಅನ್ನೋದ್ರ ಬದಲು ಚಪಾತಿ ಇಷ್ಟ ನೀನ್ ತಿನ್ನು, ಅನ್ನ ಇಷ್ಟ ನಾನ್ ತಿನ್ನಿ, ಬಟ್ ವಿ ವಿಲ್ ಸ್ಟೇ ಟುಗೆದರ್ ಹ್ಯಾಪಿಲಿ ಅನ್ನೋದನ್ನು ಅದೊಂದು ಪ್ರೋಸೆಸ್. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಸೊ ವ್ಯಕ್ತಿತ್ವದ ದೋಷಗಳು ಅಂದ್ರೆ ಪರ್ಸನಾಲಿಟಿ ಡಿಸಾರ್ಡರ್ಸ್. ಈಗ ಡಿಪ್ರೆಷನ್ ಇದ್ರೆ ಇಟ್ ಕ್ಯಾನ್ ಬಿ ಕರೆಕ್ಟೆಡ್. ಪರ್ಸನಾಲಿಟಿ ಇಶ್ಯೂಸ್ ಇದ್ದಾಗ ಕೆಲವು ಕರೆಕ್ಟ್ ಮಾಡಿ ರೆಡಿನೇ ಇರಲ್ಲ, ಆ ತರದ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ತಮ್ಮ ಕಡೆಯಿಂದ ನಾವು ಕಲ್ತ್ಕೊಂಡಿದೀವಿ ಅಂತ ನಾನು ಭಾವಿಸ್ತಾ ಸೊ ಇವತ್ತಿನ ಒಂದು ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಮೇಡಮ್. ತಮ್ಮ ಒಂದು ಅನುಪಸ್ಥಿತಿ ಬಹಳಷ್ಟು ನಮ್ಮನ್ನ ಎಂಪವರ್ ಮಾಡಿದೆ ಅಂತ ನಾನು ಹೇಳ್ತೀನಿ ಮೇಡಮ್. ಧನ್ಯವಾದ. ತಾವು ಮೀಟಿಂಗ್ ಅನ್ನ ತೆರವುಗೊಳಿಸ್ಕೊಡ್ಬೋದು ಮೇಡಮ್. ಯು ಕ್ಯಾನ್ ಲೀವ್ ದ ಮೀಟಿಂಗ್ ಮ್ಯಾಮ್. ರಾಮಕೃಷ್ಣ ಸರ್, ನಮಸ್ತೆ ಸರ್, ಸಿಗುವ.